ಭಾಷೆ ಆದರೆ ದೊಡ್ಡದು, ಈ ಭಾಷೆ ಆದರೆ ಚಿಕ್ಕದು, ಆ ಭಾಷೆಗೆ ಮರ್ಯಾದೆ ಜಾಸ್ತಿ, ಈ ಭಾಷೆಗೆ ಮರ್ಯಾದೆ ಕಡಿಮೆ ಅಂತ ಹೇಳುವಂಥ ತಾರತಮ್ಯ ಮಾಡಲಿಕ್ಕೆ ನಾವು ಪ್ರಾರಂಭಿಸಿದ್ದೇವೆ. ಬಂಧುಗಳೇ, ಆಯಾಯ ಭಾಷೆಗೆ ಅದರದರ ತಾಕತ್ತಿದೆ. ಇಂಗ್ಲಿಷ್ ಅಂದ್ರೆ ದೊಡ್ಡದು, ಕನ್ನಡ ಅಂದ್ರೆ ಚಿಕ್ಕದು, ತುಳು ಮಾತಾಡಿದರೆ ಪ್ರಯೋಜನ ಇಲ್ಲ, ಇದೆಲ್ಲ ನಮ್ಮ ಭ್ರಮೆ. ನಾವು ಆ ಭ್ರಮೆಯಿಂದ ಹೊರಗೆ ಬರಬೇಕು. ಒಂದು ವೇಳೆ ಇಂಗ್ಲಿಷೇ ದೊಡ್ಡದು ಅಂತಾದ್ರೆ ಹೋಗುವವರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳುವವರಿಲ್ಲ, ಕೇಳುವವರಿಲ್ಲ, ಯಾರಪ್ಪನ ಗಂಟೋಯ್ತು. ಇದು ನಮ್ಮ ಇಂಗ್ಲಿಷಲ್ಲಿ. ಹೋಗುವವರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳುವವರಿಲ್ಲ, ಕೇಳುವವರಿಲ್ಲ, ಯಾರಪ್ಪನ ಗಂಟೋಯ್ತು. ಇದನ್ನು ಕನ್ನಡದಲ್ಲಿ ಹೇಳಿದರೆ ಚಂದ. ಇದನ್ನು ಇಂಗ್ಲಿಷಲ್ಲಿ ಹೇಳಲಿಕ್ಕೆ ಹೊರಟ್ರೆ ಗೋಸ್ ಆರ್ ಗೋಸ್, ಕಮ್ಸ್ ಆರ್ ಕಮ್ಸ್, ನಾಟ್ ಆಸ್ಕರ್ಸ್ ನಾಟ್ ಹಿಯರ್ಸ್, ಹೂಸ್ ಫಾದರ್ಸ್ ಬಂಡಲ್ ಗೋಸ್ ಆಗ್ತದೆ. ಹಾಗಾಗಿ ಈ ಭಾಷೆಯ ಫಸ್ಟಿಗೆ ನಾವು ಪೇರೆಂಟ್ಸ್ ಅದನ್ನು ಸರಿ ಮಾಡಿಕೊಳ್ಬೇಕು. ನಾವು ಮಕ್ಕಳಲ್ಲಿ ಕೆಲವು ಮನೆಯಲ್ಲಿದೆ, ಅಪ್ಪ ಅಪ್ಪೆ ಅವೇ ಪುಚ್ಚೆ ಬರ್ತೀನಿ ಹೇಳಿದರೆ ಬೈತಾರೆ, ಪುಚ್ಚೆ ಬರಡೆ, ಪುಚ್ಚೆ ಬರ್ಕೊಂಡು ಹೋಗ್ಬಿಟ್ಟು ಈ ಓದು ಮಂಗ ಅಂತಾರೆ. ಅದೇ ಬೆಕ್ಕು ಬಂದಾಗ ಮಗು ಮಮ್ಮಿ ಸಿ ಕ್ಯಾಟ್ ಹೇಳಿದ್ರೆ 1 ಫೀಟ್ ಆಡ್ತಾರೆ. ಇಂಗ್ಲಿಷಲ್ಲಿ ಹೇಳಿದ್ದು ಅಂತ ಬಂದದ್ದು ಪುಚ್ಚಿ, ಏನು ವ್ಯತ್ಯಾಸ ಇಲ್ಲ ಅದರಲ್ಲಿ. ಹಾಗಾಗಿ ಬಂಧುಗಳೇ, ಮಿಕ್ಸ್ ಮಾಡಿ ಗರಿಷ್ಠ ಪ್ರಯಾಣದಲ್ಲಿ ಮಾತಾಡ್ತೇನೆ. ಕೆಲವು ಸರ್ತಿ ಮಿಕ್ಸ್ ಆಗಬಾರ್ದಲ್ಲಿ ಆಗಬಾರ್ದು. ನಾನು ಒಂದು ಕಡೆ ಕಾರ್ಯಕ್ರಮಕ್ಕೆ ಅದೇ ಮಿಕ್ಸಿನ ಸಮಸ್ಯೆಗಳು ಹೇಳ್ತಾ ಇರೋದು. ನಾನು ಭಾಷೆಯಲ್ಲಿ ಸಮಸ್ಯೆ ಇಲ್ಲ. ನಾನೊಂದು ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಡಾಕ್ಟ್ರು ಪಕ್ಕ ನಮ್ಮ ಟೀಮ್ನವರು 4 ಜನರನ್ನು ಕರ್ಕೊಂಡು ಹೋಗೋಕೆ ಒಬ್ಬರಿಗೆ ಹೊಟ್ಟೆ ನೋವು ಪ್ರಾರಂಭ ಆಯ್ತು. ಅಲ್ಲಿ ಪಕ್ಕದಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಆ ಡಾಕ್ಟರ್ನ ವಿಶೇಷ ಗುಣ ಏನು ಅಂತ ಹೇಳಿದ್ರೆ, ಟೆಸ್ಟ್ ಮಾಡಿ ಮದ್ದಿನ ನಂಬರ್ ಬರೆದು ಕೊಡ್ತಾರೆ ಹೊರತು ಹೆಸರು ಬರೆದು ಕೊಡುವುದಿಲ್ಲ ಅವರು. ಅದನ್ನು ಕೊಂಡೋಗಿ ಕಂಪೌಂಡರ್ಗೆ ತೋರಿಸಿದ ಕೂಡಲೇ 10 ನಂಬರ್ ಇತ್ತು ಮದ್ದಿನಲ್ಲಿ, ಆದರೆ 10 ನಂಬರ್ ಅದು ಖಾಲಿಯಾಗಿದೆ. ಕಂಪೌಂಡರ್ ಏನು ಮಾಡಿದ ಅಂತ ಹೇಳಿದ್ರೆ, ಮೆಡಿಕಲ್ನವರು ಸ್ವಲ್ಪ 3 ರದ್ದು ಸ್ವಲ್ಪ 7 ರದ್ದು ಹಾಕಿ ಮಿಕ್ಸ್ ಮಾಡಿ ಕೊಟ್ಟರು. ಬಂದು ಇವರಿಗೆ ಕುಡಿಸಿತು. ನೀವು ಹೇಳಿದರೆ ನಂಬಲಿಕ್ಕಿಲ್ಲ, 1 ಸೆಕೆಂಡಲ್ಲಿ ಹೊಟ್ಟೆ ನೋವು ಕಡಿಮೆ ಆಯಿತು. ಇನ್ನು ಕಾರ್ಯಕ್ರಮಕ್ಕೆ ರೆಡಿಯಾಗಿ ಹೊರಡುವ ಅಂತ ಹೇಳುವಾಗ, ಈಗ ಬರ್ತೇನೆ ಹೇಳಿ ಅವರು ಹೋಗಿ ಎಲ್ಲಿದ್ದಾರೆ ನೋಡುವಾಗ ಟಾಯ್ಲೆಟ್ನ ಬಾಗಿಲಲ್ಲಿ ನಿಂತುಕೊಂಡಿದ್ದಾರೆ. ಬನ್ನಿ ಹೇಳಿದೆ, ಬಂದರು. ವಾಪಸ್ ಎಲ್ಲ ಲಗೇಜ್ ಇಟ್ಕೊಂಡು ಹೋಗುವ ಅಂತ ಹೇಳುವಾಗ ಮತ್ತೆ ಈಗ ಬರ್ತೇನೆ ಹೇಳಿ 10-20 ಸರ್ತಿ ಟಾಯ್ಲೆಟ್ನ ಬಾಗಿಲಿನ ತನಕ ಹೋಗ್ತಾರೆ, ವಾಪಸ್ ಬರ್ತಾರೆ. ತಿರುಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಡಾಕ್ಟ್ರೇ ಹೊಟ್ಟೆ ನೋವು ನಿಂತಿದೆ, ಇದೊಂದು ಎಂಥದೋ ಮಾರ್ಚ್ ಪಾಸ್ಟ್ ಶುರು ಆಗಿದೆ, ಇದಕ್ಕಿಂತ ಇರಲಿ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ಮೆಡಿಕಲ್ನನ್ನು ಕರೆದು, ಯಾವುದು ಕೊಟ್ಟಿದ್ಯಪ್ಪ? ನೀವು 10 ನಂಬರದ್ದು ಬರೆದದ್ದು ಡಾಕ್ಟ್ರೇ, 10 ನಂಬರದ್ದು ಇಲ್ಲ, ಅದಕ್ಕೆ 3 ಮತ್ತು 7 ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದ್ದೇನೆ. ಮತ್ತೆ ಅವರು ಹಾಗೆ ಮಾಡದೇ ಇರ್ತಾರೆ. 7 ನಂಬರದ್ದು ಬೇದಿ ಹೋಗ್ಲಿಕ್ಕೆ, 3 ನಂಬರದ್ದು ಬೇದಿ ನಿಲ್ಲಿಕ್ಕೆ, ಇದು ಮಿಕ್ಸ್ ಆಗಿದೆ ಒಳಗೆ. 7 ನಂಬರದ್ದು ಆಗುವಾಗ ಹೋಗುದವರು, ಅಷ್ಟೊತ್ತಿಗೆ 3 ನಂಬರದ್ದು ರೆಡಿ, ವಾಪಸ್ ಮಾಡಿ. ಹಾಗಾಗಿ ಬಂಧುಗಳೇ, ನಮಗೆ ಮುಟ್ಟಬೇಕಾದದ್ದು ಮುಖ್ಯ. ಅಂಚಾದ ತುಳುಲ ಕನ್ನಡದ 2 ಭಾಷೆ ಎಲ್ಲ ಸೇರಿದು ಎಂಗ್ಲಿ ಕಾರ್ಯಕ್ರಮ ಮುಂದುವರಿಸಾಗ ವಾಣಿಜ್ಯ ತೆರಿಗೆ ಇಲಾಖೆ ಬಾರಿ ಒಂಜಿ ಮಲ್ಲ ಮಾತೆರ್ಲ ಓಡಿಪುಣಂಚಿನ ಒಂಜಿ ಇಲಾಖೆ. ಟ್ಯಾಕ್ಸ್ ಇನಿ ದಾನಯಾತನೊಂದು ಪಂಡ ಸಹಜತೆ ಮಾಯ, ಆ ಒಂದು ಮಾಯ ಆಗ್ತಾ ನಾವು ಒಂದು ದೃಷ್ಟಿಯಲ್ಲಿ ಪ್ರಕೃತಿ ವಿಕೋಪವನ್ನು ನೋಡ್ತಾ ಇದ್ದೇವೆ, ಇನ್ನೊಂದು ದೃಷ್ಟಿಯಲ್ಲಿ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಇವತ್ತಿನ ಜನರೇಷನನ್ನು ಒಟ್ಟು ಏನೇನು ಆಗ್ತಾ ಇದೆ, ಪ್ರಕೃತಿ ವಿಕೋಪ ಆಗ್ತಾ ಇದೆ, ಇವತ್ತಿನ ಜನರೇಷನ್ ಕೂಡ ವಿಕೋಪಕ್ಕೆ ಹೋಗ್ತಾ ಉಂಟು. ಬಹುಶಃ ಇವತ್ತಿನ ಮಕ್ಕಳು ಮೊಬೈಲ್ ಸಿಕ್ಕಿ ಹಾಳಾಗಿದ್ದಾರೆ ಅಂತ ನಮ್ಮ ಎಲ್ಲರ ಒಂದು ದೂರು. ಮನೆ ಕಟ್ಟಿಕೊಂಡಿದ್ದೇವೆ, ಮನೆಯಲ್ಲಿ ಒಕ್ಕಲಿಗೆ ಗೃಹ ಪ್ರವೇಶಕ್ಕೆ ಬರುವಾಗ ಎಲ್ಲರಿಗೂ ರೂಮ್ ತೋರಿಸ್ತೇವೆ, ಇದೊಂದು ಹಾಲ್ ಸ್ವಲ್ಪ ದೊಡ್ಡದೇ ಆಯಿತು, ನಿಮಗೆ ಎಲ್ಲಿ ಅಂದ ಕಟ್ಟಣೆ ನೀವು ಮಲ್ಲ ಅಂಟದ ಆಯ್ತಾ ನೋಡಿ ಅಂತ ಹೇಳಿ ಒಂದು ರೂಮ್ ನಮ್ಮ ಮನೆಯಲ್ಲಿ ವಾಸ್ತುವಿನವರು ಕಟ್ಟಲಿಕ್ಕೆ ಮರೆತು ಹೋಗಿದ್ದಾರೆ. ನಮ್ಮ ಕಟ್ಟಿಯರ್ಲ ಇನ್ನು ಮರೆತದ ಆ ರೂಮು ಪಂಡ ಕಂಟ್ರೋಲ್ ರೂಮ್ ಇಚ್ಚಿಲ್ಲ. ಅಪ್ಪಮ್ಮೆ ಪಡ್ಲೆಕ್ಕ ಜೋಕ್ಲಿಗೆ ಏನುಜ, ಜೋಕ್ಲಿಗೆ ಕಂಟ್ರೋಲ್ ಇಜ್ಜಿ, ಜೋಕುಲು ಮೊಬೈಲ್ ಹಾಳಾದ ಹೋಯ, ಜೋಕುಲು ಮೊಬೈಲ್ ಹಾಳಾದ ಹೋಯ ಪಾಡಂಚಿ ಮಲ್ಲಕ್ಕಲ ಇಂಚಲ್ಲ.
ದೊಡ್ಡವರು ಹೇಗಿದ್ದೇವೆ. ಮೊನ್ನೆ ಒಂದು ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಹಾಕಲಿಕ್ಕೆ 2 ಬೈಕ್ ಬಂತು. ಒಂದು ಬೈಕಿನವರು ಪೆಟ್ರೋಲ್ ಹಾಕಲಿಕ್ಕೆ ಹೋಗುವಾಗ ಹೆಂಡತಿ ಇಳಿದು, 2 ಬೈಕಲ್ಲೂ ಗಂಡ ಹೆಂಡತಿ ಇದ್ದಾರೆ, ಹೆಂಡತಿ ಇಳಿದು ಸೀದಾ ಆಚೆ ಹೋದ್ರು, ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಹೋದ್ರು. ಗಂಡ ಪೆಟ್ರೋಲ್ ಹಾಕಿ ಬಂದ್ರು, ಹೆಂಡತಿ ಹಿಂಬದಿ ಕೂತ್ರು, ಬೈಕ್ ಹೋಯ್ತು. ಒಂದು 45 ಕಿಲೋಮೀಟರ್ ಹೋಗಿ ಆದ್ಮೇಲೆ ರೈಟ್ ರೋಡಿಗೆ ಹೋಗ್ಬೇಕು. ಗಂಡ ಲೆಫ್ಟ್ ರೋಡಲ್ಲಿ ಹೋಗ್ತಾ ಇದ್ದಾರೆ. ದಾರಿ ತಪ್ತಾ ಇದೆ ಅಂತ ಬೆನ್ನು ಹೊಡೆದು ನೋಡ್ತಾರೆ, ಗಂಡ ಬೇರೆ. ಈ ಪೆಟ್ಟು ಏಪದ ಪೆಟ್ಟದ ಲೆಕ್ಕ, ಈ ಪೆಟ್ಟಿಡದಾಯ್ತನ ವ್ಯತ್ಯಾಸ ಉಂಟು ಅಂತ ಹೆಲ್ಮೆಟ್ ದೆತ್ತು ತೂಪಿರು ಬಿಡಿದಿವೆ. ಜೋಕುಳು ಹಾಳಾಯ ಬುಡ್ಕ ನಂಕೊಂಜಿ ಮೊಬೈಲ್ ಪಾತ್ರನಾಗ ಕಂಡ ನೀರಿಂದಲಾ ಗೊತ್ತಾವಂದನ ಪರಿಸ್ಥಿತಿ ನಮ್ಮ ಉಲ್ಲಾಲ ಅಂಡ ಇದೇ ಒಲ್ಪಾಡ್ದು ಶುರು ಮಲ್ಪಣಪ್ಪ. ಐಕೆ ಬಂಡೆ ರೇಂಜಿನ ಏನು ಹೇಳಿದ್ರು, 4 F ಅನ್ನು ಮಕ್ಕಳಿಗೆ ಕೊಡುವುದರ ಬದಲು 3 M ಅನ್ನು ಮಾತ್ರ ಕೊಡ್ತಾ ಇದ್ದಾರೆ ಇವತ್ತಿನ ಅಪ್ಪ ಅಮ್ಮ. 3 M ಏನು ಅಂತ ಹೇಳಿದ್ರೆ ಮೊಬೈಲ್, ಮೀಡಿಯಾ, ಮೋಟಾರ್ ಬೈಕ್. ಈ ಮೊಬೈಲ್ನಿಂದಾಗಿ ನಮ್ಮ ಮಕ್ಕಳು ಏನೆಲ್ಲ ಆಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ, ಮೀಡಿಯಾದಿಂದ ಏನೆಲ್ಲ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮೋಟರ್ ಬೈಕ್ ಇವತ್ತಿನ ಮಕ್ಕಳು ಹೈಸ್ಕೂಲಿಗೆ ಹೋಗುವಾಗಲೇ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಕಾಲ ಇತ್ತು, ನಾನು ದುಡಿಬೇಕು, ನನಗೆ ಬೇಕಾದನ್ನ ಸಂಪಾದನೆ ಮಾಡಬೇಕು, ಮತ್ತೆ ನನಗೆ ಬೇಕಾದನ್ನ ತಗೊಳ್ಬೇಕು ಅಂತ ಹೇಳುವ ಕಾಲ ಇತ್ತು. ಆದ್ರೆ ಇವತ್ತಿನ ಅಪ್ಪ ಅಮ್ಮ ಮಕ್ಕಳ ದೃಷ್ಟಿಯಲ್ಲಿ ಒಂದು ATM ಮಿಷಿನ್ ಆಗಿ ಬದಲಾವಣೆ ಆಗ್ತಾ ಇದ್ದಾರೆ. ಕೇಳಿದ್ದನ್ನು ಕೊಡುದು. ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಹೇಳ್ತಾ ಇದ್ದೇವೆ ಸಮಾಜದಲ್ಲಿ ಏನು, ಹಕ್ಕು ಮತ್ತು ಕರ್ತವ್ಯ, ಹಕ್ಕು ಮತ್ತು ಕರ್ತವ್ಯ, ಹಕ್ಕು ಮತ್ತು ಕರ್ತವ್ಯ. ಇದೇ ನಾವು ಮಾಡಿದ ಮಿಸ್ಟೇಕ್. ಇವತ್ತೇನಾಗಿದೆ, ಮಕ್ಕಳನ್ನು ದೊಡ್ಡದು ಮಾಡುವುದು ಅಪ್ಪ ಅಮ್ಮನ ಕರ್ತವ್ಯ, ಆಮೇಲೆ ಮಕ್ಕಳಿಗೆ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಹಕ್ಕು ಮಾತ್ರ, ಅವರಿಗೆ ಕರ್ತವ್ಯ ಇಲ್ಲ. ಮಕ್ಕಳಿಗೆ ಕರ್ತವ್ಯ ಇಲ್ಲ. ನಾವೆಲ್ಲ ನೌಕರರು 1 ತಿಂಗಳು ಕೆಲಸ ಮಾಡಿ ಆದ ಮೇಲೆ, ನಮ್ಮ ಕರ್ತವ್ಯ ಮಾಡಿ ಆದ ಮೇಲೆ ಸಂಬಳ ತಗೊಳ್ಳೋದು ನಮ್ಮ ಹಕ್ಕು. ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲ ವ್ಯತ್ಯಾಸ ಆಗ್ತಾ 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 ಹೋಗಿ ಹೋಗಿ ಕಂಪ್ಯಾರಿಸನ್ ಅಂಡ್ ಕಾಂಪಿಟಿಷನ್. ಮೊನ್ನೆ ನೀವು ಫೇಸ್ಬುಕ್ ಅಲ್ಲಿ ಇದರಲ್ಲೆಲ್ಲ ನೋಡ್ತಾ ಇರ್ಬೋದು, ತಾಯಿ ಕೂತು ಸೋಫಾದಲ್ಲಿ ಊಟ ಮಾಡ್ತಾ ಇದ್ದಾರೆ, ಮಗ ಹಿಡಿಸೂಡಿಯಲ್ಲಿ ಹೊಡಿತಾ ಇದ್ದಾನೆ. ಶಾಲೆಗೆ ಹೋದವ, ಕಾಲೇಜಿನ ಹುಡುಗ, ಯಾವ ಸಿಲೆಬಸ್ ಅಲ್ಲಿ ಇತ್ತು ಅವನಿಗೆ ಅಪ್ಪ ಅಮ್ಮನಿಗೆ ಹೊಡಿಬೇಕು ಅಂತ ವೈಟ್ ಬರೆದಿತ್ತು ಶಾಲೆಗೆ ಹೋಗ್ತೇತ. ನನ್ನವ್ರೆ ಅಪ್ಪನ ಆಸ್ತಿಗೋಸ್ಕರ ಕೆರೆದು ಪುಣ ಒಳದಂಗಾದಿ ತಗೆನ್ನಾಗ ಟಾಯ್ಲೆಟ್ ಬಿಟ್ಟು ತೋರಿಸ್ಕೊಂಡ್ಲೆ, ಟಾಯ್ಲೆಟ್ ಬಿಟ್ಟು ತೋರಿಸ್ತಾ ಇದ್ದಾರೆ. ನನ್ನ ಅಮ್ಮನ ಹೆಣ ಟಾಯ್ಲೆಟ್ ಬಿಟ್ಟಲ್ಲಿದೆ. ನಮ್ಮದೇ ಜಿಲ್ಲೆಯ ಒಂದು ವೃದ್ಧಾಶ್ರಮದಲ್ಲಿ ಒಂದು ಅಮ್ಮ ರಾತ್ರಿ ಊಟ ಮಾಡುವಾಗ ಕೂಗ್ತಾ ಇದ್ದಾರೆ. ಯಾಕೆ ಕೂಗ್ತಾ ಇದ್ದಾರೆ ಕೇಳುವಾಗ ಅವ್ರು ಹೇಳ್ತಾರೆ, 60 ಲಕ್ಷದ ಮನೆ ಕಟ್ಟಿದ್ದಾನೆ ನನ್ನ ಮಗ, ಇವತ್ತು ಅದರ ಪ್ರವೇಶ, ನನ್ನನ್ನು ಆಶ್ರಮದಿಂದ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಬೆಳಿಗ್ಗಿಂದ ಸೀರೆ ಉಟ್ಟು ಕಾಯ್ತಾ ಇದ್ದೇನೆ, ನನ್ನ ಮಗ ಬರಲಿಲ್ಲ. ಮನೆ ಒಕ್ಕಲನ್ನ ಉಳಿದ ಊಟವನ್ನು ಆಶ್ರಮಕ್ಕೆ ಕಳಿಸಿದ್ದಾನಂತೆ. ನನ್ನ ಮಗನ ಮನೆ ಆದರೂ ನೋಡ್ತಿದ್ದೆ ನಾನು. ಹಾಗಾದ್ರೆ ಎಜುಕೇಶನ್ ಅಂದ್ರೆ ಏನು? ಮೊನ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಡೆ ಒಂದು ಘಟನೆ ಆಯಿತು, ಪೇಪರಲ್ಲಿ ಓದಿರ್ಬೋದು ನೀವು. ಡೈರಿಗೆ ಹಾಲು ಕೊಟ್ಟು ಕಾಲೇಜಿಗೆ ಹೋಗುವಂತ ಅಮ್ಮ ಹುಡುಗಿಗೆ ಹೇಳಿದ್ದು, ಡಿಗ್ರಿಯ ಹುಡುಗಿ. ಆ ಹುಡುಗಿ ಹಾಲು ಕೊಂಡೋಗಿ ಬಂದದ್ದು ಹ್ಯಾಂಗ್ ಮಾಡ್ಕೊಂಡೋಗಿ. ಡೈರಿಗೆ ಹಾಲು ಕೊಂಡೋಗಿ ಕೊಡು ಅಂತ ಹೇಳುವಂತ ಸ್ವಾತಂತ್ರ್ಯ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗಿಲ್ಲ. ಹಾಗಾದ್ರೆ ಸಮಾಜ ಹೀಗೆ ಯಾಕೆ ಆಗ್ತಾ ಇದೆ? ವಿವೇಕಾನಂದರು ಹೇಳಿದ್ರು, 100 ಜನ ಯುವಕರನ್ನ ಕೊಡಿ, ನಾನು ಭಾರತದ ಭವಿಷ್ಯತ್ತನ್ನು ಬದಲಾಯಿಸ್ತೇನೆ. ಇವತ್ತಿನ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ದೆತ್ತುಲೆ 17-25 ವರ್ಷದ ನಡುತ್ತ ಜೋಕುಲೆ ಸಾಧಿತದ್ದು ಕಳ್ಳತನ ಪ್ರಕರಣ, ದರೋಡೆ ಪ್ರಕರಣ, ಅತ್ಯಾಚಾರ ಪ್ರಕರಣ, ಅನೈತಿಕ ಪ್ರಕರಣ, ಗಾಂಜಾ ಡ್ರಗ್ಸ್ ತಂದು ಒಂಜ ಪ್ರೀತಿ ಪ್ರೇಮ ಅಂದು ಸೈತೊಂದುಲ್ಲೇರು ಈಜಿನ ಜೈಲಿಗೆ ಸೇರೊಂದುಲ್ಲೇರು. ನೆಕ್ಸ್ಟ್ ಇಲೆಕ್ಷನ್ ಬಗ್ಗೆ ಆಲೋಚನೆ ಮಲ್ಪುಣಕ್ಲು ಮಸ್ತ್ ಜನ ಉಳ್ಳೇರು ಬಂದುಲೆ. ನೆಕ್ಸ್ಟ್ ಜನರೇಷನ್ ಬಗ್ಗೆ ಆಲೋಚನೆ ಮಲ್ಪಡ ನಂಚಿನ ಒಂಜಿ ಕೆಲಸ ನಾವು ಮಾಡಿದ ಮಾತೇರಿಡಲ್ಲ. ಈಗ ಪ್ರಕೃತಿ ವಿಕೋಪ ಆಯ್ತು, ನೀರಿಲ್ಲ ಅಂತ ನಾವು ಒಬ್ಬೆ ಹೊಡಿತಾ ಇದ್ದೇವೆ. ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನೇ ನೀರನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಮಾಡ್ತಿದ್ರೆ ಬಹುಶಃ ನಮ್ಮ ನೀರಿಗೆ ಸಮಸ್ಯೆ ಆಗ್ತಿರಲಿಲ್ಲ. ನಾವು ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದೇವೆ, ನೀರು ಏನು ಬೇಕಿದ್ರೂ ಆಗಲಿ.
ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ನಾವು ಮಕ್ಕಳನ್ನು ಮಾರ್ಕ್ 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 ಮತ್ತು ದುಡ್ಡಿನ ಹಿಂದೆ, ಮಾರ್ಕ್ಲೆಲ್ಲ ದುಡ್ಡುಗಳ ಪಿಲ್ಲ ಹೊಡೆದ್ರೆ ನಮ್ಮ ಜೋಗ್ಲಿನ ಬಳಿಪೇರ ಕಲ್ಪಾದು. ನಾವು ತಿನ್ನುವ ಒಂದು ತರಕಾರಿ ಕೆಮಿಕಲ್ ಮಿಕ್ಸ್ ಇಲ್ಲದೆ ಸಿಗ್ತಾ ಇಲ್ಲ. ಹಣ್ಣು ಬಲವಂತವಾಗಿ ಹಣ್ಣಾಗಿ ಸಿಗ್ತಾ ಇದೆ ನಮಗೆ. ಕಾಯಿ, ನಾವು ತಿನ್ನುವಂತ ಮಕ್ಕಳ ಫುಡ್ ಅಲ್ಲಿ ಕೆಮಿಕಲ್ ಪ್ರಾಡಕ್ಟ್ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಮಿಕ್ಸ್ ಆಗಿ ತೆಂಗಿನ ಎಣ್ಣೆ ಬರ್ತಾ ಇದೆ, ಬ್ಲೀಚಿಂಗ್ ಪೌಡರ್ ಮಿಕ್ಸ್ ಆಗಿ ಹಾಲು ಬರ್ತಾ ಇದೆ ಅಂತ ಹೇಳಿದ್ರೆ, ನನಗೆ ದುಡ್ಡಾದ್ರೆ ಸಾಕು, ಬೇರೆವ ಏನು ಬೇಕಿದ್ರು ಸತ್ತು ಹೋಗ್ಲಿ ಅಂತ ಹೇಳುವ ಈ ಸಮಾಜದಲ್ಲಿ ನಮ್ಮ ಮಕ್ಕಳನ್ನು ಕೂಡ ಮಾರ್ಕ್ ಮತ್ತು ದುಡ್ಡಿನ ಹಿಂದೆ ಮಾತ್ರ ಕಳಿಸಿ ಮಾನವೀಯ ಸಂಬಂಧಗಳೇ ಸತ್ತು ಹೋಗ್ತಾ ಇದ್ರೆ ನಾವು ಅಭಿವೃದ್ಧಿ ಆಗಿದ್ದೇವೆ ಅಂತ ಯಾವುದನ್ನು ಹೇಳ್ತೇವೆ? ನಮ್ಮ ಅಭಿವೃದ್ಧಿಯನ್ನು ತೆಗಿಲಿಕ್ಕೆ ಒಂದು ಮಳೆ ಸಾಕು, ಒಂದು ಡ್ಯಾಮಿನ ನೀರು ಬಿಟ್ಟರೆ ಸಾಕು. ಹಾಗಾದ್ರೆ ಮಕ್ಕಳಿಗೆ ಫಸ್ಟ್ ಇಂದ ಬರಬೇಕಾದ್ದು 4 F. ಅದೇನು? ಫಾಲೋ ದ ಮಾಸ್ಟರ್, ಹಿರಿಯಕ್ಕಲು ಪಣ್ಣಿನ ಕೇಂದ್ರ, ಫೇಸ್ ದ ಡೆವಿಲ್, ಕಷ್ಟನ್ನು ಎದುರಿಸುವ ತಾಕತ್ತು ಬೆಳೆಸಿಕೋ, ಫೈಟ್ ಟು ದ ಎಂಡ್, ಜೀವನದ ಕೊನೆ ತನಕ ಏನು ಕಷ್ಟ ಬಂದರೂ ಫೈಟ್ ಮಾಡು, ಫಿನಿಶ್ ದ ಗೇಮ್, ಮತ್ತೆ ನಿನ್ನ ಜೀವನವನ್ನು ಫಿನಿಶ್ ಮಾಡು. ಇವತ್ತು ಫಾಲೋ ದ ಮಾಸ್ಟರ್ ಇಲ್ಲ, ಹಿರಿಯವರ ಮಾತನ್ನು ಕೇಳುವ ಪ್ರಶ್ನೆ ಇಲ್ಲ, ಏರ್ಲ ಕೇಳು ಜೇರಿ ಜೋಕು. ಫೇಸ್ ದ ಡೆವಿಲ್, ಕಷ್ಟನ್ನು ಎದುರಿಸೋಣ ತಾಕತ್ತೆ ಇಜ್ಜಿ. 10ನೇ ಕ್ಲಾಸ್ಗೆ 10 ಲಕ್ಷ ಮುಟ್ಟ ಫೀಸ್ ಕಟ್ಟದ 10ನೇ ಕ್ಲಾಸ್ ಆತಂಡು ಬಾಲ್ಯದ 10ನೇ ಕ್ಲಾಸ್ದ ಬಾಲ್ಯದ ಕಾಯ್ತದೆ ನಾಯಿದಾಗ ಇನ್ನಿ ಬರ್ತಂಡ ಅಪ್ಪೆಲ್ಲ ಪುಣಿ ಮಾಮ್ ಡಾಗಿ ಮಾಮ್ ಡಾಗಿ ಮಾಮ್ ಡಾಗಿ. ಅವೇ ನಮ್ಮ ತುಳುನಾಡದ 2ನೇ ಕ್ಲಾಸ್ದ ಬಾಲ್ಯ ತಕ್ಕ ಬೊಗ್ಗಿ ಬಂದು 10 ಲಕ್ಷಕ್ಕೂ 9% ಬಡ್ಡಿದ ಲೆಕ್ಕ ಬಡ್ಡಿ ನಾಯಿದಾಗ ಇನ್ನಿಲ್ಲ ಗಿಡ ಪೆರದ ಇದೆ. ಫೇಸ್ ದ ಡೆವಿಲ್, ಕಷ್ಟವನ್ನು ಎದುರಿಸುವ ತಾಕತ್ತು ನಮ್ಮ ಮಕ್ಕಳಿಗೆ ಯಾಕೆ ಬೆಳೆಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ATM ಮಿಷಿನ್ ಆಗಿದ್ದೇವೆ. ಫೈಟ್ ಟು ದ ಎಂಡ್, ಜೀವನದಲ್ಲಿ ಕೊನೆ ತನಕ ಫೈಟ್ ಮಾಡು. ತೆಲಂಗಾಣದಲ್ಲಿ ಏನಾಯ್ತು? SSLC ರಿಸಲ್ಟ್ ಬರ್ತಂಡು ಸಾಫ್ಟ್ವೇರ್ ಮಿಸ್ಟೇಕ್ ಇಂದಾಗಿ ಕೆಲವು ಮಕ್ಕಳಿಗೆ 0 ಮಾರ್ಕ್ ಬಂದು ಆ 29 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ತೆಲಂಗಾಣದಲ್ಲಿ. ಆದರೆ ಮರುದಿವಸ ಹೋಗಿ ನೋಡುವಾಗ ಎಲ್ಲ ಮಕ್ಕಳಿಗೂ 99, 100 ಮಾರ್ಕ್ ಇತ್ತು. ಯಾಕೆ? ನಾವು ಮಾರ್ಕನ್ನು ಮಾತ್ರ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಮಾರ್ಕ್ ಸಿಕ್ಕಿದವರಿಗೆ ಸನ್ಮಾನ ಆಗ್ತದೆ, ಮಾರ್ಕ್ ಸಿಕ್ಕಿದವರಿಗೆ ಕಾಲೇಜಲ್ಲಿ ಫ್ಲೆಕ್ಸ್ ಆಗ್ತಾರೆ, ನಮ್ಮ ಶಾಲೆಯ ಮರ್ಯಾದೆ ಉಳಿಸಿದವರು ಹಾಗೆ ಹೀಗೆ ಅಂತ. ಅಯ್ಯೋ ಅದು ಭಯಂಕರ ಆಗ್ತದೆ. ಮಾಡುವ ಅವರ ಸಾಧನೆಗೆ, ತಪ್ಪು ಅಂತ ನಾನು ಹೇಳುದಿಲ್ಲ. ಇಡೀ ವರ್ಷ ಶಾಲೆಯ ಬೀಗ ತೆಗಿತಾನಲ್ಲ ಒಬ್ಬ ಪುಣ್ಯಾತ್ಮ, ಮಾಸ್ಟರ್ ಬಂದ ಮೇಲೆ ಬೀಗ ಹಾಕ್ತಾನಲ್ಲ, ಅವನನ್ನು ವಾರ್ಷಿಕೋತ್ಸವದ ಹೊತ್ತು ಕರೆದೊಂದು ಚಮಚ ಆದರೂ ಬಹುಮಾನ ಕೊಡುವ ಪ್ರಯತ್ನ ನಾವು ಯಾಕೆ ಮಾಡಬಾರದು? ಶಾಲೆಯಲ್ಲಿ ಬಿದ್ದು ಸಿಕ್ಕಿದ 50 ರೂಪಾಯಿಯ ನೋಟನ್ನು ನನ್ನದಲ್ಲ ಸರ್ ಅಂತ ಒಬ್ಬ ತಂದು ಕೊಡ್ತಾನಲ್ಲ, ಆ ಹುಡುಗನ ಹೆಸರು ಬರೆದಿಟ್ಟು ಅವನಿಗೊಂದು ಲೋಟೆ ಆದರೂ ವಾರ್ಷಿಕೋತ್ಸವದ ಹೊತ್ತು ಕರೆದು ಕೊಡ್ತಿದ್ರೆ ಅವ ಟ್ಯಾಕ್ಸ್ ಕರೆಕ್ಟ್ ಕಟ್ಟದಿದ್ದ ಪುಣ್ಯ. ಎಂಥ ದೊಡ್ಡ ಅಧಿಕಾರಿಯಾದರೂ, ಎಂಥ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಅಕ್ರಮದಲ್ಲಿ ಹಣ ಮಾಡಿ ಬಾತ್ರೂಮಲ್ಲಿ ಅಟ್ಟಿ ಎಳೆಯುವಂಥ ಪರಿಸ್ಥಿತಿಗೆ ಅವ ಹೋಗುವುದಿಲ್ಲ. ನನ್ನದಲ್ಲದ ದುಡ್ಡನ್ನು ನಾನು ಕೊಟ್ಟದ್ದಕ್ಕೆ ನನಗೆ ಚಿಕ್ಕದಿರುವಾಗಲೇ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ಶಿಕ್ಷಣ ತಜ್ಞರು ಹೇಳ್ತಾ ಇರೋದು, ಮಾನಸಿಕ ತಜ್ಞರು ಹೇಳ್ತಾ ಇರೋದು, ಹೊಟ್ಟೆಯೊಳಗೆ ಮಗು ಇರುವಾಗ 7 ದಿನದ ಮಗುವಿನಿಂದ ಹಿಡಿದು 9 ತಿಂಗಳವರೆಗೆ ಮನೆಯಲ್ಲಿ ಮಗು ಹೊಟ್ಟೆಯಲ್ಲಿ ದೊಡ್ಡದಾಗುವಾಗ ತಾಯಿ ಒಳ್ಳೆ ಸಂಗೀತ ಕೇಳಬೇಕು, ತಾಯಿ ಒಳ್ಳೆ ವಾತಾವರಣದಲ್ಲಿ ಇರಬೇಕು, ಒಳ್ಳೆ ಧಾರಾವಾಹಿ ನೋಡಬೇಕು, ಒಳ್ಳೆ ಭಜನೆ ಹೇಳಬೇಕು. ಆ ಗುಣ ಡೈರೆಕ್ಟ್ ಮಗುವಿನ ಮೇಲೆ ಬರ್ತದೆ. ಹುಟ್ಟುವಾಗ ಆ ಗುಣವನ್ನು ಮಗು ತಗೊಂಡು ಬರ್ತದೆ. ಅದಕ್ಕೆ ಹುಟ್ಟು ಗುಣ ಅಂತ ಕರೀತಾರೆ. ಹುಟ್ಟು ಗುಣ ಬರುವುದು ಶಾಲೆಯಿಂದ ಅಲ್ಲ, ಹುಟ್ಟು ಗುಣ ಬರುವುದು ಮನೆಯ ಸಂಸ್ಕಾರದಿಂದ. ಅಯ್ಯೋ ದೇವರೇ, ಮನೆಯಲ್ಲಿ ಕೆಲವು ಮಾರ್ಕಿನ ಬಗ್ಗೆ ಹೇಳಿದ್ರೆ ಹೇಳಿ ಸುಖ ಇಲ್ಲ. ಬಾಳೆ 10ನೇ ಕ್ಲಾಸ್ಗೆ 10 ದಂಡ ಬರ್ಕತ್ತದ ಕಕ್ಕುಸಿದು ಉಳ್ಳಿ ಎಲ್ಲ ಹುಡುಗಿ 10 ನಿಮಿಷ ಲೇಟ್ ಅಂಟ ಬಾಗಿಲು ಬಿಟ್ಟು ಬೇರೆ ಬಳಂಬಿದಾಯಿ ಪಬ್ಲಿಕ್ ಅತ್ತ ಬಳಪಿದಾಯಿ ಪಬ್ಲಿಕ್ ಅತ್ತ ಬಳಪಿದಾಯಿ ಆಯ ಕ್ಲಾಸ್ ವಿಷಯ ಪಬ್ಲಿಕ್ ಆಪುನೆಟ್ಟೇನ ತವಳೆ 5 ನಿಮಿಷ ಕುಳ್ಳುನೆ. ಓ ಮುರಣಿ ಏಪ್ರಿಲ್ ಮಾರ್ಚ್ ತಿಂಗಳು ಒಂಜಿ ಅಮ್ಮೇರು ಕೋಪೋಡು ಇಲ್ಲಡೆ ಬತ್ತನಿ ಉಳೈ ಬತ್ತಿ ಬಿಟ್ಟಿಗೆ ಭಯಂಕರ ಸೆಕೆಂಡ್ ಒಂದು ಅಪ್ಪೆ ಬಣ್ಣೆ ಜ್ಯೂಸ್ ತರಲಿ ಬೊಕ್ಕ ಬಳಸಿದೆ ಜ್ಯೂಸ್ ಎಲ್ಲ ಬಳ ಒಣಸಲ ಒದೈತೆ ದಕ್ಕಿಯ ಬಾಸೆ ಕೆಟ್ಟನಾದು ಒಳ್ಳೆ ಮಗೆ ಒಳ್ಳೆ ಕೋಣಗಳ ಜಂಡ ಬಣ್ಣಗಳ ಜಂಡ ಒಳ್ಳೆ ನಿನ್ನ ಮಗೆ ಲೆಬೋಯ ಬಲಂಚ್ ನಿನ್ನ ಸಾಲದ ಕತೆ ಇಂಚಿ ನಂಬೆ ಬಾಸೆ ಕೆಟ್ಟನೆ 10ನೇ ಕ್ಲಾಸಿಗೆ 1 ಲಕ್ಷ ರೂಪಾಯಿ ಫೀಸ್ ನೂದೆಡ್ದು ಒಂಜಿ ಕಮ್ಮಿ ಇದೆತ್ತ
ಮುಸ್ಸುಂಟದ 32 ಕೂಲಿ ತಿರುತಿಚ್ಚಿ ಎನ್ನಾತು ಮಲ್ಲ ಪಟಿಂಗೆ ಬೇತೇಚ್ಚಿ ಎನ್ನಾತು ಮಲ್ಲ ಮೂಜಿಕಾಸ್ನಯ ಬೇತೇಚ್ಚಿ ಎನ್ನಾತು ಮಲ್ಲ ದೆತ್ತುವಾಡ್ನಯ ಬೇತೇಚ್ಚಿ ಇನ್ನೊಬ್ಬರಿಗೆ ಒಯ್ಯೋದಲ್ಲ. ಹೋದ ಶಾಲೆಗೆ ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆ ಪೇಪರ್ ಕೊಟ್ಟರು, ತಿದ್ದಿ ರಾಪಕ ಕೊಟ್ಟರು. ನೋಡ್ತಾನೆ ಆಶ್ಚರ್ಯದಲ್ಲಿ 96 ಮಾರ್ಕ್ ಇತ್ತು, 4 ಕಡಿಮೆ. ಮನೆಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ, ಫಾಲೋ ದ ಮಾಸ್ಟರ್ ಇಲ್ಲ, ಫೇಸ್ ದ ಡೆವಿಲ್, ಕಷ್ಟವನ್ನು ಎದುರಿಸುವ ತಾಕತ್ತಿಲ್ಲ. ಇನ್ನು ನಾನು ಈಗ ಸುಲಭದಲ್ಲಿ ಮಕ್ಕಳು ಡೈರಿಗೆ ಹಾಲು ಕೊಟ್ಟು ಬಾ ಅಂತ ಹೇಳಿದ್ರೆ ಆತ್ಮಹತ್ಯೆ. ಬೆಂಗಳೂರಿನಲ್ಲಿ ಒಬ್ಬಳು 8th ಕ್ಲಾಸ್ ಇಂಗ್ಲಿಷ್ ಮೀಡಿಯಂನ ಹುಡುಗನಿಗೆ ಅಮ್ಮ ಹೇಳಿದ್ದು, ಪರೀಕ್ಷೆ ಬಂತು, ಮೊಬೈಲ್ ಬದಿಗಿಟ್ಟು ಓದು ಮಗ ಅಂತ. ಅರ್ಧ ಗಂಟೆ ಬಿಟ್ಟು ನೋಡುವಾಗ ಬೆಡ್ರೂಮಲ್ಲಿ ಚಿಲ್ಕ ಹಾಕಿ ಹ್ಯಾಂಗ್ ಮಾಡ್ಕೊಂಡಾಗಿ. ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ಇನ್ನು ನಾನು ಸಾಯುದು ಅಂತೇಳಿ ಶಾಲೆಯಿಂದ ಮನೆಗೆ ಬರುವ ಬಾವಿಕಟ್ಟೆ ಮೇಲೆ ನಿಂತ್ಕೊಂಡು ಈ ಪೇಪರ್ ಹಿಡ್ಕೊಂಡು ಸ್ಪೋರ್ಟ್ಸ್ ಮ್ಯಾನ್ ಅವ, ಆನ್ ಯುವರ್ ಮಾರ್ಕ್ ಸ್ಟಾರ್ಟ್ ಹೇಳದೆ ಯಾವುದು ಮಾಡೋದಿಲ್ಲ. 3ನೇ ಸರ್ತಿಗೆ 6 ಹೇಳುವಾಗ ಹಿಂಬದಿಂದ ಬೆಳೆದಾಕಿದ್ದು, ಬಾಸೆ ಕೆಟ್ಟನೆ ಡ್ಯಾನ್ಸ್ ಪ್ರಾಕ್ಟೀಸ ನಿನ್ನ ಅಲ್ಲಚ್ಚಿ ಮಾತು 1 ಲಕ್ಷ ರೂಪಾಯಿ ಫೀಸ್ ಕಟ್ಟದೇರಿ, ನೂತದೆ ಪೋಡುವಂತೇರು ಸ್ವಲ್ಪ ತಾಚು ಸೈಪೆ ಬಿಡು ಸೈ ಕೆಪ್ಪೆಗೆ ದೀಪೆ ಬಾಸೆ ಜನ ಲಾಯ್ಪಾ ಲಾಯ್ತು ಸೈತ ಪಿರ ಬಿಟ್ಟು ಬಾ ಪಿರ LKG ಹಿಡಿದು ಕಲ್ತಾರೋ ಪಟ್ಟು ಸುರುಡ್ದೋಡ್ ಚಸ್ಲೇಟ್ ಹೊತ್ತೊಂದು ಪೇಪರ್ ಮೇವು ಇಂಗ್ಲೀಷಿಯ ಬದಿಕಿಯ ಎಂಕ್ಲ ಇಂಗ್ಲೀಷ್ ಈ ಕೊರ್ನೆ ಮಾರಾಯ ಪೇಪರ್ ನೆಟ್ ನೂದೆಟ್ ನಾಳೆ ಪುಣಿ ದೇತು ಏನ್ ನಡ್ಲದಾನೆ ದೇತು ಅದು ನಿನ್ನ ಅಮ್ಮೇರು ಸೈನ್ ಎನ್ನ ಅಮ್ಮೇರು ಕೋಡದ ಉದಯವಾಣಿಗಳ ಸೈನ್ ಪಾಡ್ತಿ ಆರದಲ್ಲ ಈಚೆ ದೆಪ್ಪೊಡು ಬಣ್ತಿಗೂ ಪೋ ಬಳ ಅಂತಿ ಪಾಪೆ. ಹಾಗಾಗಿ ಇವತ್ತು ನಾವು ಸೋಲ್ತಾ ಇರೋದು, ಒಂದು ಮಕ್ಕಳಿಗೆ ದುಡ್ಡು ಮಾಡು, ಇನ್ನೊಂದು ಮಾರ್ಕ್ ತೆಗಿ. ಮಾರ್ಕ್ ತೆಗೆದವರ ಬಗ್ಗೆ ನಮಗೇನು ಹೊಟ್ಟೆ ಕಿಚ್ಚಿಲ್ಲ. ಆದರೆ ಜೀವನದಲ್ಲಿ ಮಾರ್ಕ್ ಒಂದೇ ಮುಖ್ಯ ಅಲ್ಲ ಮಗು, ರಿಮಾರ್ಕ್ ಬಾರದ ಹಾಗೆ ನಿನ್ನ ಜೀವನವನ್ನು ಚೆನ್ನಾಗಿ ನೋಡಿಕೋ, ಅದು ಅಷ್ಟೇ ಮುಖ್ಯ ಅಂತ ಇನ್ನು ಮುಂದಿನ ಮಕ್ಕಳಿಗೆ ನಾವು ಹೇಳದಿದ್ರೆ ನಾವು ಯಾವ ಆಶ್ರಮದಲ್ಲಿರ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಒಳ್ಳೆ ದುಡ್ಡು ಮಾಡಿದಂಥ ಹುಡುಗ ಒಳ್ಳೆ ಕೆಲಸ ಸಿಕ್ಕಿ ವಿದೇಶಕ್ಕೆ ಹೋದ, ಅಲ್ಲಿಗೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾನೆ. ಅಪ್ಪ ಫೋನ್ ಮಾಡಿ ಹೇಳಿದ್ರು, ಅಮ್ಮನಿಗೆ ಸೀರಿಯಸ್ ಉಂಟು ಮಗ, ಬಂದು ನೋಡು. ಆಗ ಅಲ್ಲಿಂದ ರಿಪ್ಲೈ ಕೊಡ್ತಾನೆ, ಬರ್ಲಿಕ್ಕೆ ಪುರ್ಸೋತಿಲ್ಲ, 10 ಲಕ್ಷ ರೂಪಾಯಿಯನ್ನು ಅಕೌಂಟಿಗೆ ಹಾಕ್ತಾ ಇದ್ದೇನೆ, ಒಳ್ಳೆ ಹಾಸ್ಪಿಟಲಲ್ಲಿ ಅಮ್ಮನಿಗೆ ಮದ್ದು ಮಾಡಿ. 6 ತಿಂಗಳು ಬಿಟ್ಟು ಅಪ್ಪ ಫೋನ್ ಮಾಡಿದ್ರು, ಅಮ್ಮ ಬದುಕಲಿಲ್ಲ ಮಗ, ಒಬ್ಬನೇ ಮಗ ಇರುವುದು, ನಿನಗೆ ಮಾತ್ರ ಬೆಂಕಿ ಕೊಡುವ ಹಕ್ಕಿರುವುದು, ಬಾ ಒಮ್ಮೆ ಫ್ಲೈಟಲ್ಲಿ. ಆಗ ಅವ ಹೇಳ್ತಾನೆ, ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲಪ್ಪ, ನನ್ನ ಅಮ್ಮನ ಶವ ಸಂಸ್ಕಾರದ ವಿಡಿಯೋ ಶೂಟಿಂಗ್ ಮಾಡಿ ನನಗೊಂದು ಕಾಪಿಯನ್ನು ಕಳಿಸಿಕೊಡಿ, ನಾನು ಇಲ್ಲಿ ನೋಡ್ತೇನೆ ಅದನ್ನು. 2 ವರ್ಷ ಬಿಟ್ಟು ಬಂದಂತ ಮಗನಲ್ಲಿ ಅಪ್ಪ ಕೇಳ್ತಾರೆ, 10 ಮಕ್ಕಳ ಹೊತ್ತು ಹೆತ್ತು ಪೊರೆವಳು ತಾಯಿ, ಮುತ್ತು ಮಾಣಿಕವೆಂದು ಕರೆದು 10 ಮಕ್ಕಳು ಸೇರಿ ಕೊನೆಗವಳ ಪೊರೆಯಲಿಕ್ಕೆ 10 ಗೋಳಾಡುವರು ಗೋಳು ಬಸವ. 10 ಜೋಕುಲು ಇಜ್ಜಂಡೆ ದೇವರೇ ಒರಿ ಮಗನ ಆತು ಪ್ರೀತಿದ ಸಾಂಖ್ಯ ದಾಯ 10 ಜಾಪ್ಪೆನ ಪುಣಕ್ಕು ಸುಗುರಿಯರ ಬಣ್ಣಗ ಮಗೆ ಬಣ್ಪೆ ದಾಯ ಬರುಡು. ಯಾಕೆ ಬರಬೇಕು ನಾನು ಶಾಲೆಯಿಂದ ಕಾಲೇಜಿಂದ ಓಡೋಡಿಕೊಂಡು ಬಂದು ನಿಮ್ಮ ಮಡಿಲಲ್ಲಿ ಕೂತು ಚಂದ ಮಾತಾಡಬೇಕು ಅಂತ ಎಷ್ಟು ಕಾಯ್ತಾ ಇದ್ದೆ ಅಮ್ಮ, ಎಷ್ಟು ಕಾಯ್ತಾ ಇದ್ದೆ ಅಪ್ಪ. ಬಂದ ತಕ್ಷಣ ಬಯಾರಿಕೆ ಕೊಡಿ, ಪುಸ್ತಕ ತಗೋ ಕೂತ್ಕ, 100ಗೆ 100 ತೆಗಿಬೇಕು, ಟಾಪ್ ಸ್ಕೋರರ್ ಆಗಬೇಕು, ಒಳ್ಳೆ ಉದ್ಯೋಗಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ದುಡ್ಡು ಮಾಡಬೇಕು, ದೊಡ್ಡ ಬಂಗ್ಲೆ ಕಟ್ಟಬೇಕು ಅಂತ ಹೇಳಿದ್ದೀರಲ್ಲ, ಅದನ್ನೆಲ್ಲ ಮಾಡಿದ್ದೇನಲ್ಲ, ಹೆಣಕ್ಕೆ ಬೆಂಕಿ ಕೊಡ್ಲಿಕ್ಕೆ ಬೇಕಾದ ಬೆಂಕಿ ಬೆಟ್ಟಿಗೆ ಮನೆಯಲ್ಲಿ ಇರ್ಲಿಲ್ವಾ ಅಂತ ಮಗ ಕೇಳ್ತಾನೆ. ಇದು ಆವತ್ತಿಗೂ ಇವತ್ತಿನ ಜನರೇಷನ್ಗಿರುವಂಥ ವ್ಯತ್ಯಾಸ. ದೇ ಲವ್ ದ ಪೀಪಲ್ ಆ್ಯಂಡ್ ಯೂಸ್ಡ್ ದ ಥಿಂಗ್ಸ್, ಬಟ್ ನೌ ವಿ ಆರ್ ಲವಿಂಗ್ ದ ಥಿಂಗ್ಸ್ ಆ್ಯಂಡ್ ಯೂಸಿಂಗ್ ದ ಪೀಪಲ್. ನಮ್ಮ ಹಿರಿಯರು ಮಾನವೀಯ ಸಂಬಂಧಗಳನ್ನು ಪ್ರೀತಿಸ್ತಾ ಇದ್ರು, ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು. ಆದರೆ ನಮ್ಮಲ್ಲಿ ಇವೆ ಏನಾಗಿದೆ, ವಸ್ತುಗಳನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿ ಮನುಷ್ಯರನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದ್ದೇವೆ. ಇದು ನಮ್ಮಲ್ಲಿ ಆದಂಥ ವ್ಯತ್ಯಾಸ ಬಂಧುಗಳೇ. ಅದಕ್ಕೆ ಮನೆಯಲ್ಲಿ ಸಂಸ್ಕಾರ 0ಯಿಂದ 12 ವರ್ಷದವರೆಗಿನ ಮಗು ಯಾವುದನ್ನು ನೋಡ್ತದೆ, ಯಾವುದನ್ನು ಕೇಳ್ತದೆ, ಅದು ಅದರ ಮೆದುಳಲ್ಲಿ ದಾಖಲಾಗ್ತದೆ. ಈಗದ ಸಂಗೀತವ ಕೇಳುವ ರೋಗವ ಒಂದು ಗೊತ್ತಾಗುದು, ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಚುಮ್ ಚುಮಾಯ.
ಸೇಮ್ ಡಯಲಾಗ್ ಹೋಗಿ ಡಾಕ್ಟರ್ ಹತ್ರ ಹೇಳಿ ಅವ್ರು ಹೇಳ್ತಾರೆ ಇದು ಮೂಲವ್ಯಾಧಿ, ಫೈಲ್ಸ್ ಕರುಳು ಹೊರಗೆ ಬರ್ತಾ ಉಂಟು, ಹಾಗೆ ಜುಮ್ ಜುಮ್ ಆಗುದು, ನಿಲ್ಲಿಕ್ಕೂ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ. ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೀಷನ್ ಎರಡು ಬಹಳ ಡೇಂಜರ್ ನಮ್ಮ ಮಕ್ಕಳ ಮಟ್ಟಿಗೆ, ನೆಕ್ಸ್ಟ್ ಜನರೇಷನ್ನ ಮಟ್ಟಿಗೆ, ನಮ್ಮ ಜೀವನಕ್ಕೂ ಕೂಡ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ, ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ ಬಂಧುಗಳೇ, ಮನಸ್ಸೇ ಕಾರಣ. ಅದಕ್ಕೆ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಈಗ ನೀವೆಲ್ಲ ಆಫೀಸ್ನಲ್ಲಿ ಕೆಲಸ ಮಾಡಬೇಕು ಅಂತಾದ್ರೆ ನಮ್ಮ ಕೆಲಸ ಆಫೀಸಿಂದ ಶುರುವಾಗುವುದಲ್ಲ, ಮನೆಯಿಂದ ಶುರುವಾಗುವುದು. ಮನೆಯಿಂದ ನಾವು ಸಂತೋಷವಾಗಿ ಬಂದೇವೆ ಅಂತಾದರೆ ಆಫೀಸ್ನ ಕೆಲಸ ಚೆನ್ನಾಗಿ ಆಗ್ತದೆ. ಅದಕ್ಕೆ ನಮ್ಮ ಮನೆಯನ್ನು ಚೆನ್ನಾಗಿಟ್ಟುಕೊಳ್ಬೇಕು. ಅದಕ್ಕೆ ಚಿಕ್ಕ ಮಕ್ಕಳೊಟ್ಟಿಗೆ ಟಿವಿ ನೋಡುವಾಗ ಜಾಗ್ರತೆ ಮಾಡಿ. ಚಿಕ್ಕ ಮಗು ಹೊಟ್ಟೆಯಲ್ಲಿರುವಾಗ ಬೇಡದ ಧಾರಾವಾಹಿಗಳನ್ನೆಲ್ಲ ನೋಡಬೇಡಿ. ಆದರೂ ನಮಗೆ ಅದು ಬಿಡಲಿಕ್ಕೆ ಆಗೋದಿಲ್ಲ. ಅರ್ಜೆಂಟ್ ಸ್ನಾನಕ್ಕೆ ಹೋಗುದು, ತಲೆಯಲ್ಲಿ ನೀರು ಇಳಿತಾ ಇರ್ತದೆ, ಸೋಪೆಲ್ಲ ಅಲ್ಲಲ್ಲಿ ಬಾಕಿ ಸೈತಾಳಂಬೆ ಸೈತಾಳ ಹೆಣ್ಣು ಪೂಜಿ ಬಡ್ಚಿ. ಕುಟುಂಬದವರು ಸತ್ತರೆ ಊಟ ಬಿಡಬೇಕು. ಈ ಜೋಕುಲೊಟ್ಟಿಗೆ ಕುಲ್ಲೊಂದು ಬಂಜಿ ತೊಲೆ ಬಾಲೆ ಪುಣಗ ಇತಿ ಧಾರಾವಾಹಿ ಇಂತದ್ದು ಏತು ಸರ್ತಿ ಅಡಿ ಬತ್ತನ ಕಜ್ಬಿಡುವಣ ಸುಮಲ್ಸಿಪ್ಪ ಏತು ಸರ್ತಿ ನಮ್ಮ ಬಟ್ಟಲದ್ದು ಬಂಗುಡೆ ಬುಚ್ಚೆಗೊಂಡಿಪ್ಪ ದೇವರೇ ಗೊತ್ತು. ಅದಕ್ಕೆ ಮೊಬೈಲ್ ಮೀಡಿಯಾ ಮತ್ತು ಇದರಿಂದ ಮೊಬೈಲ್ನ ಸದುಪಯೋಗ ಬೇಕಾದಷ್ಟಿದೆ, ಗೊತ್ತಾಗ್ತಾ ಇದೆ. ಒಂದು ಕಾಲೇಜಿಗೆ ಹೋದಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ. ದೂರ ಆಗ್ತಾ ಇದ್ದಂಥ ಘಟನೆಗಳು ನಮ್ಮ ಹತ್ರಕ್ಕೆ ಬಂದು ಕೊನೆಗೆ ತಂದೆ ತಾಯಿ ಊರು ಬಿಟ್ಟು ಮನೆ ಬಿಟ್ಟು ಓಡುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಆದರೆ ಎಜುಕೇಶನ್ ಅಂದ್ರೇನು, ಸಿಲೆಬಸ್ ಅಂದ್ರೆ ಶಾಲೆಯಲ್ಲಿ ಸಿಕ್ಕುವಂಥದ್ದು ಸಿಲೆಬಸ್. 1ನೇ ಪುಳಕೇಸಿ ದಂಡೆತ್ತಿ ಬಂದಾಗ 2ನೇ ಪುಳಕೇಸಿ ಕುಂಡೆತ್ತಿ ಹೊಸ. ಅದಕ್ಕೆ 6 ವರ್ಷದವರೆಗಿನ ಮಗು ಪ್ರಕೃತಿಯಲ್ಲಿ ಆಡಬೇಕು ಅಂತೇಳಿ. ಯಾಕಂದ್ರೆ ಬಂಧುಗಳೇ, ಅವರು ಬಹಳ ಇಷ್ಟಪಟ್ಟ ಪದ್ಯ, ಏನು ಕೊಂಡೋಗುವುದಿಲ್ಲ. ಬರುವಾಗ ಕೂಗ್ತಾ ಬಂದಿದ್ದೇವೆ ಈ ಸಮಾಜದಲ್ಲಿ, ಹೋದ ಮೇಲೆ 4 ಜನ ಕೂಗ್ತಾರೆ, ಮನಸ್ಸಿದ್ದು ಕೂಗ್ತಾರೆ ಅಂತ ಅಲ್ಲ, ಅರ್ಥ ಅಲ್ಲ. ಬೇಸರಾಗಿ ಕೂಗ್ತಾರೆ ಅಂತ ಅರ್ಥ ಅಲ್ಲ. 1 ಲಕ್ಷ ಇಡಿಸಿ ಸತ್ತ ಅಂತ ಕೂಗ್ಲಿಕ್ಕೂ ಸಾಕು. ಬಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಣ್ಣದರಳು ಆಯಿತಿ ದೇಹ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರೂ ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು, ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು. ಮನೆ ದೊಡ್ಡದು ಕಟ್ಟಿಕೊಂಡಿದ್ದೇವೆ, ಆದರೆ ಮನೆ ತುಂಬ ಹರಿದೈತೆ ಕೆನೆ ಹಾಲು ಮೊಸರು, ಎದೆಯಾಗೆ ತುಂಬೈತೆ ಬ್ಯಾಸರದ ಉಸಿರು, ಗುಡಿಯಾಗೆ ಬೆಳಗೈತೆ ತುಪ್ಪಾದ ದೀಪ, ನುಡಿಯಾಗೆ ನಡೆಯಾಗೆ ಬೆಳೆದೈತೆ ಕ್ವಾಪ, ಬೆಳೆದೈತೆ ಕ್ವಾಪ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗತಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಹಾಗಾಗಿ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ದೊಡ್ಡ ಮನೆ ಇದ್ರೂ ಸಂತೋಷ ಇಲ್ಲ. ಧನದಿಂದ ಸಂತೋಷ ಇಲ್ಲ. ಯಾವ್ಯಾವ ಊರು ಬಿಟ್ಟು ಎಲ್ಲೆಲ್ಲಿ ಬಂದು ಹಾರಿ ಹೋಗ್ತಾ ಇದ್ದಾರೆ ನೀರಿಗೆ. ವನಿತೆಯೂ ಸಂತೋಷ. ನಾನು ಪ್ರೀತಿ ಮಾಡಿದ ಹುಡುಗಿ ನನಗೆ ಹೆಂಡತಿಯಾಗಿ ಸಿಕ್ಕಿದ್ರೆ ನಾನು ಸಂತೋಷ ಇಲ್ಲ. 1,000 ಮದುವೆಯಲ್ಲಿ 300 ಮದುವೆ 1 ತಿಂಗಳಲ್ಲಿ ಡೈವೋರ್ಸ್ ಕೋರ್ಟಿಗೆ ಬರ್ತಾ ಉಂಟು. ತನಯ ನಿಮ್ ಸಂತೋಷ. ನನ್ನ ಮಗ ನನಗೆ ಸಂತೋಷ ಕೊಟ್ಟಾನ? ಇಲ್ಲ. ಮಕ್ಕಳೇ ಅಮ್ಮನನ್ನು ಕೊಂದು ಟಾಯ್ಲೆಟ್ ಬಿಟ್ಟಲ್ಲಿ ಅಡುಗಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜವಾದ ಸಂತೋಷ ಯಾವುದು? ಅದಕ್ಕೆ ಮಕ್ಕಳಿಗೆ ಮೀಡಿಯಾವನ್ನು ಬಹಳ ಜಾಗೃತೆಯಾಗಿ ಕೊಡಿ. ನಾವು ಗ್ರಹಿಸುವುದು ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮ ಒಟ್ಟಿಗೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ಮಗು ಸಹ ಒಟ್ಟಿಗೆ ಉಂಟು. ಒಂದು ಚಾನಲಲ್ಲಿ ಕಡಿಮೆ ಬಟ್ಟೆ ಹಾಕಿ ಕುಣಿತಾ ಇದ್ದಾರೆ. ಮಗು ಹೇಳಿ,
ಅಪ್ಪ ನಾವೆಲ್ಲ ಫುಲ್ ಬಟ್ಟೆ ಹಾಕಿದ್ದೇವೆ, ಅವ್ರು ಯಾಕೆ ಕಡಿಮೆ ಹಾಕಿದ್ದು? ಮೊನ್ನೆ ಮಳೆ ಬಂದದ್ದಲ್ಲ ಮಗ, ಆ ಬೊಳ್ಳೋಗು ಇಲ್ಲಿ ಕುಂಟು ಪೂರ ಪೋತು ನಮ್ಮ ಮತ್ತೆ ಬೊಳ್ಳೋಡು ತೋಡ್ದ ಕುಂಟು ಪೆಜ್ಜಿದ್ದು ಪಾಡ್ದ ನಾಲ್ಕು ಮಗುವಿಗೂ ಬೇಸರ ಆಯ್ತು ಅಂದಾತ ಪಾಪ. ಚಾನಲ್ ಚೇಂಜ್ ಮಲ್ಪೊಡ್ಚಪ್ಪ ಹಿಡ್ದಿಲ್ಲ ಬಡವೇರು ಬರ್ಪೇರ. ಪ್ರತಿಯೊಂದನ್ನು ಮಕ್ಕಳು ಒಬ್ಸರ್ವ್ ಮಾಡ್ತಾರೆ ಬಂಧುಗಳೇ, ಪ್ರತಿಯೊಂದನ್ನು ಮಕ್ಕಳು ಒಬ್ಸರ್ವ್ ಮಾಡ್ತಾರೆ. ಅದಕ್ಕೆ ತಾಕತ್ತಿದ್ರೆ ಒಲಿಂಪಿಕ್ಸ್ ಅಲ್ಲಿ ಓಡಿ ಚಿನ್ನ ತರುವ ಮಕ್ಕಳು ನಮ್ಮ ಮನೆಯ ಮಕ್ಕಳಾಗಬೇಕಲ್ಲದೆ ಅಪ್ಪ ಅಮ್ಮ ಮಾಡಿಟ್ಟ ಚಿನ್ನ ತಕೊಂಡು ಓಡುವಂತ ಮಕ್ಕಳು ನಮ್ಮ ಮನೆಯ ಮಕ್ಕಳಾಗಬಾರದು. ಅದಕ್ಕೆ ನಮ್ಮ ಹಿರಿಯರೊಂದು ಮಾತನ್ನ ಹೇಳಿದ್ರು, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿ ಇಡಬೇಡಿ, ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಅದಕ್ಕೋಸ್ಕರ ಎಲ್ಲಿಂದ ಪ್ರಾರಂಭ ಆಗಬೇಕು, ಕಂಪೇರ್ ಮಾಡಬೇಡಿ, ಕಾಂಪಿಟಿಷನ್ ಮಾಡಬೇಕು. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಬಾಲ್ಯದಿಂದ ಇದು ಬರಬೇಕು. ಅದಕ್ಕೆ ಒಳ್ಳೆ ಸಾಹಿತ್ಯ ಮಕ್ಕಳಿಗೆ, ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ. ಜೋಗುಳ ಹೇಳೋದು ಯಾರು? ಭಾರತ ದೇಶ ಉದ್ಧಾರ ಆಗಬೇಕು ಅಂತಾದ್ರೆ ಅಮೆರಿಕದಿಂದ ಒಬಾಮ ಬರುವುದು ಬೇಡ, ಭಾರತದ ಮನೆಯ ಒಬ್ಬ ಅಮ್ಮ ಸಾಕು, ಜನನಿ ತಾನೇ ಮೊದಲ ಗುರು. ನಮ್ಮ ತುಳುನಾಡಿನಲ್ಲಿ ನೋಡ್ಬೇಕು, ಏಳುವಾಗಲೇ ಬೆಳಿಗ್ಗೆ ಮ್ಯೂಸಿಕ್ ಸ್ಪೆಲ್ಲಿಂಗ್ ಎಲ್ಲರಿಗೂ ನೋಡ, ನಿಮ್ಮ ಮನೆಯ ಮಕ್ಕಳನ್ನು ಕರೆದು ಒಂದು ಭಾವಗೀತೆ ಹೇಳು ಅಂತ ಹೇಳಿ, ಒಂದು ಪ್ರಾರ್ಥನೆ ಹೇಳು ಅಂತ ಹೇಳಿ, ಒಂದು ಭಜನೆ ಹೇಳು ಅಂತ ಹೇಳಿ, ಒಂದು ಜನಪದ ಗೀತೆ ಹೇಳು ಅಂತ ಹೇಳಿ. ಇಲ್ಲ, ನಮ್ಮ ತುಳುನಾಡಿನಲ್ಲಿ ಮ್ಯೂಸಿಕ್ ಸ್ಪೆಲ್ಲಿಂಗ್ ಕೇಳಿ, MUSIC. ಎಂ ಅಂದ್ರೆ ಮೆಲೋಡಿ, ಎಂ ತೆಗೀರಿ ಅದರಿಂದ, ಮತ್ತೆ ಉಳಿಯುವುದು ಯುಸಿಕ್. ಯುಸಿಕ್ ಅಂದ್ರೆ ನೀನು ರೋಗಿ ಅಂತಲೇ ಅರ್ಥ. ಈಗ ರೋಗದ್ದೇ ಜಾಸ್ತಿ, ಪದ್ಯ ಸಿಕ್ಕು. ನಮ್ಮಲ್ಲಿ ಎಬ್ಬಿಸ್ತಾ ಇದ್ರೆ ಹೇಗೆ, ಪಕ್ಕಿಲ ಬೊಲಿತುಂಡು ಕೋರಿಲ ಕೆಳಿತುಂಡು ಮೂಡಾಯಿ ಕೆಂಪೇರುಂಡು ಲಕ್ಕಲೆ 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 ಪಂಡது ತುಂಬುದಾರವಿ ಪಂಡು தாமரே மொக்கெனே அரளாது மோனெடு தெளிக்கெனு தோಜಾಂಡು ಆಕಾಶ ಭೂಮಿದ ನಡುಟಿತ್ತಿ ತೆರೆಗುಂಟು ಮೆಲ್ಲನೆ ಮಾಜಿಂಡು ಪಚ್ಚೆ ಪಜಿರದ ಮಿತ್ತು ಪೊರೆಲೊಂದು ಮುತ್ತುಲು ಜಾರದು ಊರುಂಡು ಬಚ್ಚಿದೆ ಗುದ್ದುದು ತಿನ್ಪುನ ಪರಬೆರೆ ಚಿಮ್ಮದ ಸದ್ದಾಂಡು ಕಡ್ಯನು ತರ್ಕೊಂದು ಸುದೆ ನೀರು ಕೊಣೆಯರೆ பொண்ணுலே சாலுண்டு கட்யகு பூ பாடுது பொடி பாடுது பரப்பின ರಂಗೋಲಿ பொருளுண்டு தொட்டிலா புருபாಲೆ ಲಕ್ಕದು ಅಪ್ಪೆನು ಲೆಪ್ಪುನ ಕೀನುಂಡು ಅಟ್ಟಿಲದ ಅಟ್ಟನೆ ಮಲ್ತೆರು ಪೊಂಜವು ಮಾಡುಡೆ ಬುಗೆ ಪೂಂಡು ಅಂತ ಗೀತೆ. ಎಷ್ಟು ಚಂದದ ವರ್ಣನೆ ಇದೆ. ಆಮೇಲೆ ಅಮ್ಮ ಬಂದು ಕೇಳಿದ ಜೋಗುಳದ ಹಾಡಿನಲ್ಲೇ ಸಂಸ್ಕಾರ ಬೇಕು. ಹೇಗೆ ಬರಬೇಕು ಅಮ್ಮ ಮಗುವನ್ನು ಮಲಗಿಸ್ಲಿಕ್ಕೆ? ತುಳಸಿದ ಕಟ್ಟೆಗೆ ಸುತ್ತದು ಮುತ್ತೈಸಿ ನಿನೆದೀದು ಬತ್ತಲು ಕೈ ಮುಗಿದು புலி புன பாலெனு நுப்பாது மானாது தொட்டிலிடொச்சலு ஜோ பண்டுது ದೂರದ ಕಡಲಿಡು ಚೆಂಬುದ ಬಟ್ಟಲು ಮುರ್ಕೊಂಡು ತೂಯರೆ ವಾಪುರ್ಲು ಪಾರುವ ಪಕ್ಕಿಲು ಕಾರಿನ ಸೇರ್ಯರೆ ತರ್ಕೊಂಡು ಬುಲ್ಪುದ ಪಗೆಲರಳು ಜೋಜೋ ಬಾಲೆ ಜೋಜೋ ಜೋಜೋ ಬಂಗಾರು ಜೋಜೋ. ಆ ಮೆಲೋಡಿ ನೋಡಿ ಅಮ್ಮನ ಮಾತಿನಲ್ಲಿ ಬರ್ತಾ ಇದ್ದದ್ದು. ಕನ್ನಡದಲ್ಲಿ ಆದ್ರೆ ಜೀವನದ ಪಾಠ ಸಿಗ್ತಾ ಇತ್ತು. ಬಣ್ಣ ಬಣ್ಣದ ಕನಸು ಕರಗುವುದು ಬಲು ಬೇಗ, ಹಗಲು ಬರುವನು ಬೆಳ್ಳಿ ಮುಗಿಲ ನಡುವೆ, ಚಿನ್ನದಂಬಾರಿಯಲಿ ನಿನ್ನ ಕಳುಹುವ ರಾಗ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ, ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು, ನಿದ್ದೆ ಬರುವನು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಅದಕ್ಕೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡ್ಲಿಕ್ಕೆ ಹೇಳಿ.
ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ. ಇದು ಕೆಲವಿಲ್ಲ ಪೋತುಂಡಿನಿ. ಕರಾಗ್ರೆ ವಸತೆ ಕಾಪಿ ಕರಮಧ್ಯೆ ನ್ಯೂಸ್ ಪೇಪರ್ ಕರಮೂಲೆ ರಿಮೋಟ್ ಕಂಟ್ರೋಲ್ ಪ್ರಭಾತೆ ದೂರದರ್ಶನಂ. ದೂರದರ್ಶನ ಪಾಡಿ ಬೆಟ್ಟಿಗೆ ಬರ್ಕೊಂಡಾಯ್ತು. ಕೊಲ್ಲು ಹುಡುಗಿ ಒಮ್ಮೆ ನನ್ನ, ಕೊಲ್ಲೆ ನನ್ನನ್ನೇ, ಕೊಳ್ತಾಳಲ್ಲಪ್ಪೋ, ಒಡಿ ಮಗ ಅಪ್ಪಲೂಸ ಅಮ್ಮಲೂಸ, ಅಲ್ಲಾಡ್ಸ ಮೊರಣಿ ಪೊರ್ಲು ಅಲ್ಲಾಡ್ಸೈನಿಟ್ಟು ಲೋ ಕಜ್ಜಿನ ದುಮ್ಮಣಿ ಪಣಂತು ಕೊಡಗುಡು 500 ಎಕರೆ ಜಾಗ ಹಾಕಿದ್ರು. ಸರ್ವೆ ನಂಬ್ರಲ್ಲ, ಸರ್ವೆ ಕಳ್ಳೆಲ್ಲ ಮಿತ್ತುಂಡು, ಮಣದಾನಿ ಕಳ್ಳಲಾಗಿ ನಂಬ್ರಲ್ಲ. ಸಾಮಾನ್ಯ ಜನನ ಕೋಟ್ಯಾಧಿಪತಿಲ್ಲ ಗಂಜಿ ಕೇಂದ್ರ ಒಟ್ಟಿಗೆ ಸೇರಿ ಒಡಿ ಬೋಂಡ ಪಗ. ಅದಕ್ಕೋಸ್ಕರ ಅಲ್ಪಡದ ಸಂಸ್ಕಾರ ಪ್ರಾರಂಭ ಆವಡು ನೆಕ್ಸ್ಟ್ ಜನರೇಷನ್ದ ಬಗ್ಗೆ ನಮ್ಮ ಆಲೋಚನೆ ಮಲ್ಪುನಾಗ ಖಾಲಿ ಮಾರ್ಕೆಟ್ ಮಾತ್ರ ನಮ್ಮ ಜೋಕ್ಲೆ ನಳತೆ ಮಲ್ತಂಡ ಪ್ರಯೋಜನಜ್ಜಿ ಐಕ ಕಾರಣದಾನೆ 7-10 ಜೋಕುಲಿ ಪುಣಗ ಮೋಕೆ ಲಜ್ಜ ಅಂತ ಬರ್ತ್ಡೇ ಲಜ್ಜ ಒರಿಯಾಗಿ ಚಡ್ಡಿ ಕೊಳ್ಳಾಂಡ ಮಾತೆರೆಗಳ ಆಪೇದ್ರು ಹೊರವ್ರ ಅಮ್ಮೆರ್ಲ ಇನ್ನು ಮಾಡೋದು ಬೋಸಿದ್ದೆ ಲಾಡಿ ಇತ್ತು ನೈ ತಾಳು ಜೀವನ ಪುಣ ಗ್ಯಾರಂಟಿ ಬೊಕ್ಕ ವೆಂಟಿಲೇಟರ್ ಎಡ್ಡೆತ್ತು ಸಮಸ್ಯೆ ಇಜ್ಜಾಂಗ ಬಡನತ್ ಗಾಳಿ ಸಂಚಾರ ಪುರ ಒಂದು ಅಪ್ಪೆ ಚಡ್ಡಿ ಅರ್ಧನಾಗ ಇಂಚ ತೂಂಡ ಇಡೀ ಅಂಪಣ್ಣಗಟ್ಟೆ ತೋಜು. ಅಮ್ಮ ಚಡ್ಡಿ ಬರಿದಿನ ಬಂಡ ಅಂಪಣ್ಣಗಟ್ಟೆದ ವಿಮಾಲ್ ಹೋಟೆಲ್ ತೋಜೊಂದಿಜ್ಜಿ ಪೂರ ಮರಿಯಾಡು ಮುಂಚೆ ಇತ್ತೆ ಒಂಜಿ ರೆಡ್ ಇದು ಪುಣಿ ಜೋಕುಲು ಮೋಕೆ ಮಲ್ ಬಂದು ಯಾಪುಂಡ ಮೊಬೈಲ್ದ ವಾಲ್ ಪೇಪರ್ಡ್ ಬಾಲೆದ ಫೋಟೋ, ವಾಟ್ಸಪ್ದ ಡಿಬಿಡ್ ಬಾಲೆದ ಫೋಟೋ, ಇಲ್ಲಿಗೆ ಬಾಲೆದ ಪುದರ್, ವಾಹನಕ್ಕೆ ಬಾಲೆದ ಪುದರ್, ಐಡ್ದಲ ಒಂಜಿ ಸ್ಟೆಪ್ ದುಮ್ಮು ಬೋಲಿ ಗಣೇಶ ಬಿಟ್ಟು ನಡೆದು ಬೊಕ್ಕ ರಿಕ್ಷಾ ಮಾರ್ದು ಜೀಪ್ ದೆತ್ತ ಗಣೇಶಗೆ 1 ವರ್ಷ ಅವಡಂಡ ಜೀಪ್ ಮಾರ್ದು ಟೆಂಪೋ ದೆತ್ತ ಗಣೇಶಗೆ 2 ವರ್ಷ ಅವಡಂಡ ಅವೆ ಗಣೇಶ್ ಟ್ರಾವೆಲ್ಸ್ ಬಸ್ ದೆತ್ತ ಗಣೇಶ ಪುಟ್ಟು ನೆಕ್ಕು ತುಂಬು ಬಾರಿ ಬಂಗಂಟು ಗಣೇಶಗೆ 5 ವರ್ಷ ಆನಾಗ ವಿಜಯ ಮಲ್ಯ ಕೊರ್ಪೆಂಡ ಹೆಲಿಕಾಪ್ಟರ್ ದೆಪ್ಪುನೆಟ್ಟು ಅದೇನು ಕೇಳನ ಗಣೇಶನ ಮಂಡ್ಯಡ ಹಾಕೊಂಡು ಕಾರ್ನಿಗೆ ಎಡ್ಡೆಣ್ಣ ತುಳುನಾಡ ಸಾಧ್ಯ ಅಂಡ ಎಂಕಳೊಂಜಿ ಗುಡಿ ಕಟ್ಟಾದ ಒಂಜಿ ವರ್ಷ ಬರೋ ಪರ್ವ ಕೊರನ ಎಡ್ಡೆ ಲಾಲ ಏತ್ ಪಂಚವರ್ಷಾನಿ 5 ವರ್ಷದವರೆಗೆ ಮಾತ್ರ ಮಕ್ಕಳನ್ನು ಮುದ್ದಿಸಿ 6ರಿಂದ 16 ವರ್ಷದವರೆಗೆ ತಪ್ಪು ಅಂತ ಹೇಳಲಿಕ್ಕೆ ತಂದೆ ತಾಯಿ ಮಾಡಿದಂತ ಮುದ್ದೆ ಇವತ್ತಿನ ಮಕ್ಕಳು ದಾರಿ ತಪ್ಪಲಿಕ್ಕೆ ಕಾರಣ. ಇದು ವಿಠಲ್ ನಾಯ್ಕರು ಹೇಳುದಲ್ಲ, ಶಿಕ್ಷಣ ತಜ್ಞರು ಹೇಳುದು. ಅತಿಯಾಗಿ ಮುದ್ದು ಮಾಡಬೇಡಿ, ದುಡ್ಡು ಕೊಡಿ, ನಾವು ATM ಮಿಷಿನ್ ಆಗದಾಗೆ ನೋಡ್ಕೊಳ್ಬೇಕು. ದುಡ್ಡು ಮಾಡಲಿಕ್ಕೆ ಬರುವಂತ ಕಷ್ಟವನ್ನು ಕೂಡ ಮಕ್ಕಳಿಗೆ ಹೇಳಿಕೊಡ್ಬೇಕು. ದುಡ್ಡು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ, ಏತ ಕಷ್ಟ ಉಂಡು ಪಂಡದಲ್ಲ ಜೋಕ್ಲಿಕ್ಕೆ ನಮ್ಮ ತೆರಿಪಾದ ಕೊರಡು ಇಜಿನಾಂಡ ಇನ್ನಿತ ಜೋಕುಲು ಎಲ್ಲಿ ಅಪ್ಪಣಗ ಗಂಡು ಮಕ್ಕಳು ಕೇಳುವುದೆಂಥದ್ದು ನೋಡಿ, ಆಟದ ಸಾಮಾನು ಒಂದು JCB ಇಲ್ಲದ್ರೆ ಬಿಸ್ತು JCB ಯಾಕೆ ಅಪ್ಪ ಮಾಡಿದ್ದನ್ನು ಲೆವೆಲ್ ಫಸ್ಟ್ ಮಾಡ್ತೇವೆ, ಆಮೇಲೆ ಬಿಸ್ತುಲು ಉಂಟಲ್ಲ ತೊಂದರೆ. ಅಪ್ಪಮ್ಮ ಮಾಡಿದ ಸಂಪಾದನೆಯನ್ನು ಅನುಭವಿಸುವುದು, ಒಂದು ಹುಡುಗ ಹುಡುಗನನ್ನು ಪ್ರೀತಿಸುವುದು, ಆ ಪ್ರೀತಿ ಫೇಲ್ ಆದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿಕೊಡುವುದು. ಯಾವುದಾದ್ರೂ ದೇವಸ್ಥಾನಗಳಿಗೆ ನಮ್ಮ ಈಗದ ತರುಣಿಯರು ಹೋದ್ರೆ ಭಕ್ತಿಗೀತೆ ಹಾಕಿರ್ತಾರೆ, ಯಾರು ಸಂಗಡ ಬಾಹುರಿಲ್ಲ ನಾರಾಯಣ ನಿನ್ನ ನಾಮ ಒಂದಲ್ಲದೆ ಪದ್ಯ ಕೇಳಿದ್ರೆ ಮಕ್ಕಳಿಗೆ ಕ್ಯಾರಮ ಬೇತದಲ್ಲ DJ ಇತ್ತೀಚೆಗೆ ದೇರ್ಲಕಟ್ಟೆಯಲ್ಲಿ ಒಂದು ಘಟನೆ ಆಯ್ತಲ್ಲ, ಪ್ರೀತಿಯ ವಿಷಯದಲ್ಲಿ ಮುಂದೆ ಹೋಗಿ ಪ್ರೀತಿ ಫೇಲ್ ಆಗಿ ಕೊನೆಗೆ ಬಂದು 22 ಸರ್ತಿ ಚೂರಿಯಲ್ಲಿ ಕುತ್ತುವಾಗ ಯಾರು ಸಂಗಡ ಬಾಹುರಿಲ್ಲ ನೋಡುವವರೆಲ್ಲ ವಿಡಿಯೋ ಮಾಡುವರಲ್ಲದೆ ಯಾರು ಸಂಗಡ ಬಾಹುರಿಲ್ಲ. ಹಾಗಾಗಿ ನಮ್ಮ ಮಕ್ಕಳನ್ನು ಇನ್ನು ದೇವರೇ ಕಾಪಾಡಬೇಕಷ್ಟೆ. ಅದಕ್ಕೆ ಕಾಮನ್ ಸೆನ್ಸ್ ಕಲಿಸಿಕೊಡಿ ಮಕ್ಕಳಿಗೆ. ಮೀಡಿಯಂನ ಬಗ್ಗೆ ಭ್ರಾಂತಿ ಬೇಡ. 6 ವರ್ಷದವರೆಗಿನ ಮಗು ಪ್ರಕೃತಿಯಲ್ಲಿ ಬೆಳಿಬೇಕಂತೆ. ನಾವು 3 ವರ್ಷಕ್ಕೆ ಇವತ್ತು ಸೇರಿಸಿ
ರನ್ನಿಂಗ್ ಲೆಟರ್ ಬರಬೇಕು, ಆ ಲೆಟರ್ ಬರಬೇಕು, ಈ ಲೆಟರ್ ಬರಬೇಕು. ಮಕ್ಕಳ ಬಾಲ್ಯವನ್ನು ಎಷ್ಟು ಹಾಳು ಮಾಡ್ತಾ ಇದ್ದೇವೆ ಗೊತ್ತುಂಟ ನಾವು. ಇದು ನಾವು ಮಾಡ್ತಾ ಇರುವ ತಪ್ಪು. ಅವರು ಕೇಳಿದ ಪ್ರೆಸೆನ್ಸ್ ಮಾತ್ರ ಕೊಡಬೇಡಿ, ಅವರ ಜೊತೆಯಲ್ಲಿ ಪ್ರೆಸೆನ್ಸ್ ಆಗಿರಿ ಸ್ವಲ್ಪ. ದಿನದ 10 ನಿಮಿಷ ನಾವು ಮಕ್ಕಳಲ್ಲಿ ಪ್ರೀತಿಯಿಂದ ಮಾತನಾಡುವ. ಅದಕ್ಕೆ ಆ ಜೋಗುಳದಿಂದ ಒಳ್ಳೆಯ ಸಂಗೀತವನ್ನು ಮಕ್ಕಳಿಗೆ ಕೇಳಿಸಿದ್ರೆ ಸಂಗೀತಕ್ಕೆ ಮನಸ್ಸನ್ನು ಕೆರಳಿಸುವ ತಾಕತ್ತುಂಟು, ಅರಳಿಸುವ ತಾಕತ್ತುಂಟು, ಜೀವನವನ್ನು ನರಳಿಸುವ ತಾಕತ್ತುಂಟು. ದುಡ್ಡು ಮಾಡು ಮಗ, ದುಡ್ಡು ಪ್ರತಿಯೊಬ್ಬರು ಮಾಡಬೇಕು. ನನಗೂ ಈಗ ಕೊಡ್ತಾರೆ, ಹೋದ ಮೇಲೆ ನಾನು ದುಡ್ಡು ತಗೊಂಡು ಹೋಗ್ತೇನೆ. ದುಡ್ಡು ಮಾಡುವ ವಿಧಾನವನ್ನು ಹೇಳಿಕೊಡದಿದ್ರೆ ಆಲೋಚನೆ ಮಾಡಿ ಇನ್ನು ಮುಂದಿನ ಪರಿಸ್ಥಿತಿ ಏನಾದೀತು. ಬುದ್ಧಿವಂತಿಕೆಯಲ್ಲಿ ದುಡ್ಡು ಮಾಡು. ಅಮೆರಿಕದಿಂದ ವಿಮಾನ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗಿ ಇಬ್ರು ಬರ್ತಾ ಇದ್ದಾರೆ, 2 ಜನ ಬರೋದಿಲ್ಲ. ಕೈತಲ್ಲಿ ಕುಳಿದೆ ತೂನಗ ಪರಿಚಯ ಒಂಜಿ ನಮ್ಮ ಇಂಚಿದ ಕುಡ್ಲದ ಕೃಷಿಕಿ ಬೊಕ್ಕೊಂಜಿ ಇಂಜಿನಿಯರ್ ಸೈಂಟಿಸ್ಟ್ ಇಬ್ರು ಒಟ್ಟಿಗೆ ಕೂತಿದ್ದಾರೆ. ಅಮೆರಿಕದ ಸೈಂಟಿಸ್ಟ್ ಮತ್ತು ನಮ್ಮ ಕೃಷಿಕ ಸೈಂಟಿಸ್ಟ್ ಕೇಳಿದ್ದಾರೆ, ಇದು ಟೈಮ್ ಪಾಸಿಗೆ ಏನಾದರೂ ಉಂಟಾ? ಇವರು ಬಚ್ಚಿರೆಲ್ಲ ಪೂಳ್ಳದೆತ್ತು ಆಗಿಲ್ಲ ಟೈಮ್ ಪಾಸ್ ಆಗ್ತದೆ. ಒಂದು 10 ಬಣ್ಣೆ ಬಾಸಿಗೆ ಗೊಬ್ಬರದೆಲ್ಲ ಗೊತ್ತು ನನಗೆ. ಗೊಬ್ಬರ ಕಬಡ್ಡಿ, ಬಿಲ್ಲಿಸ್, ಲಗೋರಿ, ಮೂಲ ಪೂಜೆ ಅನ್ನ ಅವತ್ತು ಮೈಂಡ್ ಗೇಮ್ ಗೊತ್ತುಂಡ, ರಸಪ್ರಶ್ನೆ ಕ್ವಿಜ್ ಗೊತ್ತುಂಡ, ಗೊತ್ತಿಕ್ಕಿ ಪಂಡೆ ಯಾನೊಂದು ಪ್ರಶ್ನೆಗೆ ಮೇಲೆ ಉತ್ತರ ಗೊತ್ತಿಗಿಂದ 5 ರೂಪಾಯಿ ಕೊಡು ಪಾಪದೆ. ಇವಳು ಇಂದು ತೋಟ ಪೂರ ಹೋತುಂಡು 5 ರೂಪಾಯಿ ಕೊಡ್ತೇವೆ. ಈ ಎಂಟಕ್ಕೆ ಎಣ್ಣ ಪ್ರಶ್ನೆಗೆ ಉತ್ತರ ಗೊತ್ತಿಗಿಂದ 5,000 ಕೊಡ್ತೇವೆ. ಭಾರತದವನ ಕಿವಿ ಕುತ್ತಾಯಿ ಯಾನ ಇವು ಇರ 5,000 ಕೇಳಬೇಕೆ ಶುರು ಮಾಡ್ತೀವಿ. ಫಸ್ಟ್ ಕ್ವಶನ್ ಕೇಳ್ಬೆ. ವಿಜ್ಞಾನಿ ಭಾರತದ ಕೇಳೊಂದುಲ್ಲೇ ಬುಧ ಗ್ರಹಗಳ ಚಂದ್ರಗ್ರಹಗಳ 7 ಕಿಲೋಮೀಟರ್ ಅಂತರ ಪಡಿಲಿಡ್ದ ಅಂಪನಾಟೆಗೆ ತಂದು ಬುಧ ಕೋಡಿ ಹೋಗ್ತೀವಿ. 5 ರೂಪಾಯಿದ ನೋಟು ಮಿತ್ತೆ ಇತ್ತಂದು ಹೆಂಗೆ ಗೊತ್ತಿಜ್ಜುಂಡೆ ನಾನು ಭಾರತದ ಈ ಪ್ರಶ್ನೆಗೆ ವಿಜ್ಞಾನಿ ತಿಳಿತೋದಿಲ್ಲ ಮಂಗಾಗ ಪ್ರಶ್ನೆಗೆ ಅಂದರೆ ಗೊತ್ತುಂಡ ಇದೆಯಾ ಕೇಳ್ಬೇಡ ಯಾನಲ್ಲ ಎಲ್ಲಿ ಅರ್ಥ ಮಲ್ಲಗೆ ಸೈಂಟಿಸ್ಟ್ನ ಲೆವೆಲ್. ತಾವು ಸರಿ ಮೂಜಿ ಕಾರಡು ಸುಯ್ಯ ಮಿತ್ತು ಪೋಪುಂಡು 4 ಕಾರಡು ಪುರ್ರ ತಿರುತು ಜಪ್ಪುಣ ಪ್ರಾಣಿಗಳು ಬೇಗಮ ದುಂಬುಣಾಣಿ 4 ಕಿಲ್ಲ ಬಾಯ್ಲರ್ ಗೋಲಿದಿಲ್ಲ ಕಾಡು ಪಿತ್ತೊಡು ಲೋಕ ನಾನು ಹೊರಗೇನೆ ಮೂಜಿ ಕಾರಡು ಸುಯ್ಯ ಮಿತ್ತು ಪೋಪುಂಡು 4 ಕಾರಡು ಪುರ್ರ ತಿರುತು ಜಪ್ಪುಣ ಪ್ರಾಣಿ. ಉತ್ತರ ಗೊತ್ತಿ 500 ರೂಪಾಯಿದ 10 ನೋಟ್ ಎಂತೆ ಎದ ಭಾರತದ ಪಂಡೆ ಒಂದು ಪೆನ್ನಡು ಬರೆಯಿನ ನೋಟ್ ಇತ್ತಿನದೆ ಅವು ಆಪುಷ್ ಗಮ್ಮಟಿ ಪಾಡ್ನ ಇತ್ತಂಡ ಅವಳದೆ ಅವಳ ಕರೆಕ್ಟ್ ನೋಟು ಗುರಿ ತೂಣಗ 5,000 ಉಂಡು ಕಿಸೆಟ್ಟದಿ ರಸಪ್ರಶ್ನೆ ಒಂಜೇ ನಿಮಿಷಡು ಮುಗಿಂಡು ಎಪ್ಪುನಗ ವಿಜ್ಞಾನಿ ಪಂಡೆ ಲಗ ಉತ್ತರ ಪಂಡದ ಜೆಪ್ಪು ಮೆಪ್ಪಿರ 5 ರೂಪಾಯಿ ಎತ್ತು ಎಂಕ ಸಂಗತಿ ಹೊತ್ತಿಗೆ 4,000 ಒರ್ಮಣು ದಂಡ ಮಲ್ಪುಣ ಬಿಡುದು ನಮ್ಮ ಬುದ್ಧಿವಂತಿಕೆ. ಅಂಗನವಾಡಿಗೆ ಕೊರ್ಪುಣ ಜೋಕಲ್ನ ಆಹಾರಗಳ ಅಕ್ರಮ ಮಲ್ತದ್ದು ಬಾತ್ರೂಮ್ ಅಟ್ಟಿ ಹೋಯ್ಪುಣ ಅಂಚಿನ ಒಂಜಿ ಸಮಾಜ ನಮ್ಮ ತೋಂದುಲ್ಲೇನೆ ದೇವರೇ ಎಲ್ಲ ನಮ್ಮ ಜೋಕುಲು ನಮ್ಮನ್ನು ತೋನೊಟ್ಟು ದಾಂಡ ನಮ್ಮ ಮಲ್ತನ ಪುಣ್ಯ ಸಂಪಾದನೆ ಮಾತ್ರ ನಮ್ಮ ಜೋಕ್ಲಿನ ಕಾಪುಂಡು ಈತಿನಟ ಪೊಡ ತೂಲೆ ಅಪ್ಪ ಅಮ್ಮನ ಪುಣ್ಯ ಅವಳ ನಮ್ಮ ತುಳುನಾಡು ಅಜ್ಜಿ ಪುಣ್ಯವನು 3 ಜನರೇಷನ್ಗೆ ಹೋಗ್ಕೊಂಡಿಗೆ ಪುಣ್ಯ. ಐಕ್ಯ ಜೋಕ್ಲೆಗೆ ಮಾರ್ಕೆಡ್ ಮಾತ್ರ ಅಳತೆ ಮಲ್ಪುಣೆತ್ತು ಮೋಕೆಪ್ಪಡು ಆಂಡ ತಪ್ಪು ಇನ್ನು ನಮ್ಮ ಇಲ್ಲ ಒಂದು ಸತ್ಯನಾರಾಯಣ ಪೂಜೆ ಅಡಿಗೆ ನಮ್ಮ ಪೂರ ಮಾತೆರೆಲ್ಲ ಲೆಪ್ಪುವತ್ತ ಪೂಜೆದ ಕೈತಲು ಬಿನ್ನರ್ನ ಜೋಕುಲ್ಲ ನಮ್ಮ ಜೋಕುಲ್ಲ ಇತ್ತೇರ್ನ ನಮ್ಮ ಪುಣ್ಯ ತೆಗಿಂದ ಸ್ಲ್ಯಾಬ್ ಪಡತ್ತನ ಕೋಣೆ ಹಿಡಿಪು 4 ಪತ್ತು ಈ ಒಂಜಿ ಡೌನ್ಲೋಡ್ ಮಲ್ಪು ಯಾನೊಂಜಿ ಡೌನ್ಲೋಡ್ ಮಲ್ಪ ಈ ಒಂಜಿ ಕಡಪುಡು ಯಾನೊಂಜಿ ಕಡಪುಡು ನೆಟ್ಟಿಜ್ಜಿ ಲಾಸ್ಟಿಗೆ ಮಂಗಳಾರತಿ ಕಾಣಗ ಜೋಕ್ಲಿನ ಹೋಯ್ತಂದು ಹೊರಪುಡಿ ಬಲೆ ಚಾಮಿ ಓಯ್ ಚಾಮಿ ಬನ್ನಿ ಬೈ ಎಡ ಮೇರೆಗೆ ಬೇರೆ ಮೊಬೈಲ್ ಓಲ್ಡ್ ತೂಣಗ ಜಾರಿಯಾದ ಸಪದ ಬಗ್ಸ ಇಟ್ಟಿರು ಇಲ್ಲಲ್ಲ ಪೂಜಾ ಒಂದುಂಡು ಮೊಬೈಲ್ ಬರಿಕಿದ್ದು ಪೂರ ಬತ್ತದ ಪೂಜೆದ ಎದುರು ಕುಲ್ಲುಲೆ ಎಂಕ್ಲಿಲ್ಲ ನೇಮ ಒಂದುಂಡು ಎಂಕ್ಲಿಲ್ಲ ಅಗೇಲ ಒಂದುಂಡು ಇನಿ ತಾನೇ ಸಮಸ್ಯೆ. ಯಾವುದು ಸಮಸ್ಯೆ ಅಂತ ಹೇಳಿದ್ರೆ ಬಂಧುಗಳೇ, ದುಡ್ಡು ಮತ್ತು ಮಾರ್ಕಿನ ಹಿಂದೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯ ಸಂತಾನ ಗೊತ್ತಿಲ್ಲ. ಒಂದು ಮನೆಯಲ್ಲಿ ಯಾರೋ ಹಿರಿಯರು ಸತ್ರೆ ಯಾರೋ ಒಬ್ಬರು ಬಂದು ಶವ ಸಂಸ್ಕಾರದ ವಿಧಿವಿಧಾನ ಹೇಳಿಕೊಡ್ತಾರೆ. ಈಗ
ಅದಕ್ಕೆ ಕ್ರಮ ಉಂಟು. ಈಗೀಗ ಮಾಡಬೇಕು, ಈಗೀಗ ಕಟ್ಟಬೇಕು, ದ್ವಾರಗಳನ್ನೆಲ್ಲ ಬಂದು ಮಾಡಬೇಕು, ಈ ಬೆರಳುಗಳನ್ನೆಲ್ಲ ಕಟ್ಟಬೇಕು. ಇದೆಲ್ಲ ಯಾರೋ ಒಬ್ಬರು ಹಿರಿಯರಿದ್ದ ಕಾರಣ ಒಳ್ಳೆ ರೀತಿಯಲ್ಲಿ ಶವ ಸಂಸ್ಕಾರ ಆಗ್ತಾ ಉಂಟು. ಇನ್ನು ಮುಂದಿನ ಮಕ್ಕಳು ಮನೆಯಲ್ಲಿ ಹಿರಿಯರು ಸತ್ತ ಕೂಡಲೇ ಗೂಗಲ್ಗೆ ಹಾಕ್ತಾರೆ. ಗೂಗಲ್ ನೋಡಿಕೊಂಡು ಅಲ್ಲ ಝೊಮ್ಯಾಟೋದಾಗೆ ಅದಕ್ಕೂ ಇನ್ನು ಶುರು ಆಗ್ಬೋದೇನೋ ಗೊತ್ತಿಲ್ಲ. ಸತ್ತ ಕೂಡಲೇ ಹಾಕಿದ್ರೆ ಬಂದು ಅವರೇ ತಗೊಂಡು ಎಂಥ ಪರಿಸ್ಥಿತಿ ಬಂತು ನಮಗೆ. ಹಾಗಾಗಿ ಮೊಬೈಲಲ್ಲಿ ನೆಟ್ ಜಾಸ್ತಿ ಆದ ಮೇಲೆ ಮಕ್ಕಳಲ್ಲಿ ಪೆಟ್ಟು ಜಾಸ್ತಿ ಆಗಿದೆ. ಅದಕ್ಕೆ ಮಾರ್ಕ್ 1 ಸಿಕ್ಕಿದವರು ಮಾತ್ರ ಸಮಾಜದಲ್ಲಿ ಎಲ್ಲ ಕೆಲಸ ಮಾಡಿದವರಲ್ಲ. ಕೆಲವು ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ದುಡ್ಡು ಬೇಕು, ಆದರೆ ಅವರ ವೃತ್ತಿಯನ್ನು ಹೇಳಲಿಕ್ಕೆ ಅವರಿಗೆ ನಾಚಿಕೆ. ನನ್ನ ಅಪ್ಪ ಗೂಡಂಗಡಿಯಲ್ಲಿರುವುದು, ನನ್ನ ಅಪ್ಪ ಒಬ್ಬ ಪೌರ ಕಾರ್ಮಿಕ, ನನ್ನಪ್ಪ ಲಗೇಜ್ ಹೊತ್ತುಕೊಂಡು ಹೋಗುದು, ನನ್ನ ಅಮ್ಮ ಕೂಲಿ ಕೆಲಸಕ್ಕೆ ಹೋಗುದು, ನನ್ನ ಅಮ್ಮ ಪಕ್ಕದ ಮನೆಗೆ ಪಾತ್ರೆ ತೊಳಿಲಿಕ್ಕೆ ಹೋಗುದು ಅಂತ ಹೇಳಲಿಕ್ಕೆ ನಾಚಿಕೆ. ಯಾಕೆ? ನಾವು ಮನಸ್ಸಲ್ಲಿ ತುಂಬಿಸಿಟ್ಟಿದ್ದೇವೆ, ಅದಕ್ಕಾದ್ರೆ ಮರ್ಯಾದೆ ಜಾಸ್ತಿ, ಇದಕ್ಕಾದ್ರೆ ಮರ್ಯಾದೆ ಕಡಿಮೆ, ಇದಕ್ಕಾದ್ರೆ ಮರ್ಯಾದೆ, ಅದಕ್ಕಾದ್ರೆ ಇನ್ನು ಮುಂದಿನ ಮಕ್ಕಳಿಗೆ ಹೇಳಬೇಕು, ಪ್ರಾಮಾಣಿಕವಾಗಿ ದುಡಿಯುವ ಕಸ ಗುಡಿಸುವವನಿಗೂ ಗೌರವ ಕೊಡ್ಲಿಕ್ಕೆ ಮೊದಲು ಕಲಿ ಮಗ, ಗೌರವ ಕೊಡ್ಲಿಕ್ಕೆ ಮೊದಲು ಕಲಿ. ಕೋಟ್ಯಾಧಿಪತಿಯ ಕೈ ಬಾಯಿಗೆ ಹೋಗ್ತಾ ಇದೆ ಅಂತಾದ್ರೆ ಮಣ್ಣಿನಲ್ಲಿ ಕೆಲಸ ಮಾಡುವ ಕೃಷಿಕರು ಕಾರಣ ಬಂಧುಗಳೇ. ಇವತ್ತು ನಾವು ಇಲ್ಲಿ ನೌಕರರು ಒಟ್ಟಿಗೆ ಸೇರಿ ಕೂತು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ ಅಂತಾದ್ರೆ ಯಾರು ಕಾರಣ? 10-15 ವರ್ಷಕ್ಕೊಮ್ಮೆ ಸಿಕ್ಕಿದಾಗ ರಜೆಯಲ್ಲಿ ಊರಿಗೆ ಬಂದು ತಂದೆ ತಾಯಿ ಜೊತೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಪ್ರೀತಿಯಿಂದ ದಿನ ತೆಗೆದು ಕಡೆಗೆ ಪೋಪಣಕ್ಕೆ ದುಂಬು ಅಪ್ಪಮ್ಮನ ಕಾರಗ ಅಡ್ಡ ಬುರ್ದು ಬೊಡಲಿ ಜೋಕ್ಲೆನ ಅರಾದು ಪತೊಂದು ನನ ಈ ಜಾಲಗ ಬನ್ನಗ ಯಾನು ಬರ್ಪೆನ ಎನ್ನ ಪುಣ ಬರ್ಪುಣ ಪಣ್ಪುಣ ಧೈರ್ಯಜ್ಜಂದೆ ಎನ್ನ ಭಾರತದಕ್ಲು ಬೆನಡು, ಎನ್ನ ಭಾರತದಕ್ಲು ಕಲ್ಪಡು, ಎನ್ನ ಭಾರತದಕ್ಲು ಜಾತ್ರೆ ನೇಮ ಕೋಲ ಮಲ್ಪಡು, ಎನ್ನ ಭಾರತದಕ್ಲು ಕಾಲ ಕಾಲಗ ಮದುವೆ ಆವಡು, ಎನ್ನ ಭಾರತದಕ್ಲು ನೆಮ್ಮಡಿ ನಿದ್ರೆ ಮಲ್ಪಡು ಬಂಡದು 24 ಗಂಟೆ ಗಡಿಟ್ಟು ಕಾತೊಂದುಳ್ಳಿರತ್ತವಳು ಸೈನಿಕರು ಅಕ್ಲೆಗೆ ಗೌರವ ಕೊರಿಯರು ನಮ್ಮ ಜೋಕ್ಲಿಗೆ ಸುರುಟು ಕಲ್ಪ ಆಂಡ ನಮ್ಮ ಜೋಕಲ್ನ ಮೊಬೈಲ್ ವಾಲ್ ಪೇಪರ್ ಏರ್ನ ಪಟ ಉಂಟು, ನಮ್ಮ ಜೋಕಲ್ನ ಸ್ಟಡಿ ರೂಮ್ ಏರ್ನ ಪಟ ಉಂಟು, ನಮ್ಮ ಜೋಕಲ್ನ ಬೈಂಡ್ ಪೇಪರ್ ಏರ್ನ ಪಟ ಉಂಟು, ನಮ್ಮ ಜೋಕಲು ಏರ್ನ ಫ್ಯಾನ್ ಫೋನ್ ಪುರ ಕೇಂದ್ರ ನಮ್ಮ ನೇರ ಪ್ರಸಾರ. ಹಲೋ ದರ್ಶನ್ ಅವರ, ನಾನು ನಿಮ್ಮ ಫ್ಯಾನ್, ಇಲ್ಲದ ಫ್ಯಾನ್ ಆಳಾದ ಆಜಿ ನಿಂಗೊಳ. ನಟೆರೆಗೆ ಗೊರ್ಪುಣ ಗೌರವ ನಟೆರೆಗೆ ಗೊರ್ಕ ನಟೇರು ಮೂಜಿ ತಿಂಗಳತ್ತು ಮೂಜಿ ವರ್ಷ ಸ್ಟ್ರೈಕ್ ಮಲ್ತಿರಲ್ಲ ಭಾರತ ದೇಶಕ್ಕೂ ದಾಲದೊಂದರ ಒಂದು ಮೂಜಿ ನಿಮಿಷ ಸ್ಟ್ರೈಕ್ ಮಲ್ಪಾಡು ನಮ್ಮ ಗಡಿಟ್ಟಿತ್ತಿನಂಚಿನ ಸೈನಿಕರು. ನಮ್ಮ ಕಥೆ ಇಂಚಿ ನಾವು ಐಕ್ಯ ನಮ್ಮ ಜೋಕುಲು ಏರೆಗೆ ಪೊಲ್ಯೂಟ್ ಮಲ್ಪಣ ಹಾಕ್ಲಿಕ್ಕೆ ಸೆಲ್ಯೂಟ್ ಮಲ್ಪಣ ಎತ್ತು, ಏರೆಗೆ ಸೆಲ್ಯೂಟ್ ಮಲ್ಪಡ ಹಾಕ್ಲಿಕ್ಕೆ ಸೆಲ್ಯೂಟ್ ಮಲ್ಪಡ. ಐಕ್ಯ ಅಬ್ದುಲ್ ಕಲಾಂ ಪಣ್ಣೆ, ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿವನ್, ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿವನ್ ಇನ್ ಯುವರ್ ಲೈಫ್, ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್ you have to salute everyone in your life. ಅಂಡ ಇನಿ ನಮ್ಮ ಜೋಕುಲು ಸಿನಿಮಾದಾಗಲ ಪಿರವಡೆ ಪೋಂಡುಲ್ಲ DJ ಜಾನ ಬಸ್ಸಡು ನಮ್ಮ ಜೋಕುಲು ಟೂರುಗ್ ಮಲ್ತಾರೆ ಕೇಳುಜ. ಆ ಸಂಗೀತ ಮನಸ್ಸದ ಮಿತ್ತ ಆತ ಪ್ರಭಾವ ಬರ್ತದೆ. ಆಂಡಪ್ಪ ಸಂಗೀತ ಬಾಲ್ಯ ಜೋಗುಳ ಪುರ ಬುಡ್ಕ ಹಿಡಿದು ಬೊಕ್ಕದ ಸ್ಥಿತಿ ಒಡಗಬಹುದು. ನಿಕ್ಲೆಗೆ ಪುರ ಎಲ್ಲೆಲ್ಲೇ ಜೋಕುಲಿ ತಿಂದಾಂಡ LKG UKG ಅಂಗನವಾಡಿಗೆ ಪುರ ಹೋದು ಐತ ಅವಸ್ಥೆನೇ ಬೇತೆ ಉಂಟು. ಏನು ಪಂಡದ ಪ್ರಯೋಜನ ಇಜ್ಜಿ ಕೆಲವು ಶಾಲೆಯಲ್ಲಿ ಸ್ಕೂಲ್ ಡೇ ಅನ್ಬೇಕು 6 ಗಂಟೆಗೆ ಜೋಕ್ಲಿಗೆ ಮೇಕಪ್ ಆಗ್ತದೆ, 11 ಗಂಟೆ ರಾತ್ರಿ ಮುಟ್ಟ ಸಭಾ ಕಾರ್ಯಕ್ರಮ. ಆ ಸಭೆಗೆ ಒಂಜೊಂಜಿ ಗೆಸ್ಟ್ಲು ಬರ್ಪುಣೆ, ಒಂಜೊಂಜಿ ಗಂಟೆ ಲೇಟ್ ಬಣ್ಣಗನೆ ಬರ್ತದೆ ಭಾಷಣ ಶುರು. ಬಹುಶಃ ವಾಣಿಜ್ಯ ತೆರಿಗೆ, ಬಹುಶಃ ನೌಕರರ ಒಕ್ಕೂಟ ಇತ್ತು, ಬಹುಶಃ C ಮತ್ತು D ಗ್ರೂಪಿನ ನೌಕರರು ಇವತ್ತೇನು ಬಹುಶಃ ಇವತ್ತು ಒಟ್ಟಾಗಿದ್ದೀರಿ. ಬಹುಶಃ ಇಂಥ ಈ ಭವಿಷ್ಯಗೆ ನೆರಕಲಲ್ಲೇ 5 ನಿಮಿಷದ ಭಾಷಣೋಡು 45 ನಿಮಿಷಲ ಭವಿಷ್ಯ ಟೀಚರ್ ಪದ್ಯ ಪಾಡ್ದು ಗೆತ್ತಿ ಮೇನ ಭವಿಷ್ಯ ಒಂಜಿ ಮುಖ್ಯ ಒಕ್ಕತ್ತು 11 ಗಂಟೆಗೆ ಅನೌನ್ಸ್ಮೆಂಟ್ ಬಿಟ್ಟು. ಈಗ ಸ್ಥಳೀಯ ಅಂಗನವಾಡಿ ಪುರಾಣಿಗಳಿಂದ ಪದ್ಯ ಪಾಡ್ದು ಗೆತ್ತನ ಬಡಕಲಾಗ್ತೀರ ಟೀಚರ್. ಧನ್ಯವಾದ ಆಯ್ತಾ, ಇನ್ನು ನಮ್ಮದೆಯಾ
ಈ ಮಕ್ಕಳೆಲ್ಲಿದ್ದಾರಾ? ಡ್ಯಾನ್ಸ್ ಏನೋ ಸಾತಂದು ಮಕ್ಕಳೆಲ್ಲಿದ್ದಾರೆ? ದಿನೇಶ, ಗಣೇಶ, ಗೀತಾ, ಶ್ವೇತಾ, ರಮೇಶ, ಪ್ರೇತ ಅಂತ ಪ್ರೇತವರ್ಪಣ ಪೊರ್ತಾತಂದು ಜೆತ್ತನ ಜೋಕಲ್ನ ಕಚ್ಚೆ ಕಂಪ್ಲೀಟ್ ಚಂಡಿ ಆತ ಅಪ್ಪ ಅಮ್ಮ ಕೊಂಚ ಆಸೆ ಆಯ್ತಾ ಸ್ಟೇಜಿಡ್ ಬತ್ತು ಅಂತ ಇರು, ಚಂದ ಮಾಡ್ಬೇಕ್ಬಿಟ್ಟೆ ನಾನು ವೀಡಿಯೋ ಮಾಡ್ತೇನೆ, ಚಂದ ಮಾಡ್ಬೇಕ್ಬಿಟ್ಟೆ ನಾನು ವೀಡಿಯೋ ಮಾಡ್ತೇನೆ. ಆ ಬಾಳೆ ಅನ್ಕೊಂಡು ಕಚ್ಚೆ ಅಂಟ ಅಂಟ ಹಾಕೊಂಡಮ್ಮ ಅನ್ನ ಬೆಚ್ಚ ಬೆಚ್ಚ ಹಾಕೊಂಡು ಕಟ್ಟೆ ಅಂಚ ಅಂಚ ಒಂದು 5 ಗಂಟೆ ಹಿಡ್ದು ಹೋಗದ ಪೂರ ಕಚ್ಚೆಡಿ ಯಾವಾಗ ಬೆಚ್ಚ ಒಂದು ಪಾಪ ಅಂಗನವಾಡಿದ ಟೀಚರ್ನಕ್ಲ ಬಂಗ ಸ್ಟೇಜಿಗೆ ಬಿಡ್ಪೇರು ಎಂಚಿನ ಪದ್ಯ ಛ ಒಂಜೊಂಜಿ ಪದ್ಯಕ್ಕೆ ಟೀಚರ್ ನಲಿಪಾಯಿರುಂದಾಂಡ ನಮ್ಮ ತುಳುನಾಡದ ಪೊಂಜನಕ್ಲೆಗೆ ಬಾಲೆನ ಜೆಪ್ಪಡಾಯರ ಗೊಜ್ಜಿಂದಾಂಡ ಒಂಜಿ ಇಲ್ಲಲ್ಲ ಒಂಜಿ ಅಜ್ಜಿ ಇತ್ತಂಡ ಡಾಕ್ಟ್ರ್ ಇತ್ತನಂಚಿನ ಫಲ ಇತ್ತಂಡ ಆಲೋಚನೆ ಮಲ್ಪುಲೆ ಜೋಕ್ಲೆಗೆ ಹುಷಾರಿಜಿಂದಾಂಡ ಅಜ್ಜಿ ಗುಡ್ಡೆಗೆ ಪೋದು ಒಂಜಿ ತಪ್ಪುಲ ಬೇರ್ಲ ಬತ್ತೊಂದು ಒಂಜಿ ಕಷಾಯ ಮಲ್ತ ಕೊರಿಯರಂದಾಂಡ ಬಾಳೆದ ಸೀಕ್ ಕಮ್ಮಿ ಒಂದಿತ್ತಂಡು ಇನಿ ನಮ್ಮ ಇಲ್ಲಲ್ಲ 2 ವರ್ಷದ ಬಾಲೆ ಉಂಡುಂದಾಂಡ ಏತು ಸಿರಪುದ ಬಾಟ್ಲಿಲ್ಲ ತುಲೆ ಈ ಸಿರಪುದ ಬಾಟ್ಲಿ ತೂದು ಬಾಳೆದ ಅಮ್ಮೆಲ್ಲ ಬೆಚ್ಚೋಡು ಇಂಕೊಂಜಿ ಮಲ್ಲ ಸಿರಪ್ ಇಪ್ಪಾಡೊಂದು ಗಲಾಟೆ ಅಂಚಿನ ಇಲ್ಲಲು ವೈದ್ಯರಿಗೆ ಸಮಾನವಾಯಿನಂಚಿನ ಹಿರಿಯಕ್ಲ ಅಜ್ಜಿನಕ್ಲ ಆಶ್ರಮ ಮಾಡೋದಿನದೇ ತೊಂದುಲ್ಲಿರುದಂಡ ಬಡವರನ್ನ ಜೋಕುಲ ಅನಾಥಾಶ್ರಮ ಮಾಡಿಪುಣ ಸಹಜ, ಶ್ರೀಮಂತರನ್ನ ಅಪ್ಪಮ್ಮೆ ದಯ ವೃದ್ಧಾಶ್ರಮ ಮಾಡುವುದಿಲ್ಲ. ಇದು ನಮ್ಮ ಮಾನವೀಯ ಸಂಬಂಧಕ್ಕೆ ಪೆಟ್ಟು ಬೂರುಣಂದಾಂಡ ನಮ್ಮ ಸಮಾಜ ದಾಯ್ತ ಉರಿ ಉಂಟು ಐಕೆ ಮುಡ್ಪದ ಅಪ್ಪಗೆ ಬಾಲಗೆ ಜೆಪ್ಪಡಾರೆ ಗೊತ್ತಿಕ್ಕಿಂದಾಂಡ ಐಕೆ ಪ್ರಕೃತಿಡು ಮಲ್ಲಾವಡು ಬಣ್ಣೆ ಸೀದಾ ಜಾಲಗಲೆ ತಂದು ಬೋದು ಬಾಲೆ ನಿಂಚೆ ಪತ್ತೊಂದು ಬಣ್ಣ ಹೋಗ್ತೇವೆ. ಬಾನುಡುರ ಒಂದುಲ್ಲ ಪಕ್ಕೀಲೆ ರಾಶಿಲು ಬಾನುಡುರ ಒಂದುಲ್ಲ ಪಕ್ಕೀಲೆ ರಾಶಿಲು ಮೋಡದ ರಾಶಿ ತೇಲದು ಮೋಡದ ರಾಶಿ ತೇಲದು ಭೂಮಿಗೆ ಬೂರುಂಡು ನೀರು ಈ ಭೂಮಿಗೆ ಬೂರುಂಡು ನೀರು ಬಾನುಡುರ ಒಂದುಲ್ಲ ಪಕ್ಕಿಲೆ ರಾಶಿಲು ಮೂಲು ಕಂಡೋಲು ಸಾಲು ಸಾಲು అవులు పచ్చే పజిరద మజలు మూలు కండోలు సాలు సాలు అవులు పచ్చే పజిరద మజలు కత్తి ముట్టాలే పత్తి పొంజోవు బెనియరే పోపిన పొర్లు ಬೆನಿಯರೆ ಪೂಪಿನ ಪೊರ್ಲು ಬಣ್ಣಗ ಬಾಳೆಗೆ ಪ್ರಕೃತಿ ದಂಜಿಂದು ಅಂಗನವಾಡಿದ ಟೀಚರ್ನಕ್ಕೆಲ್ಲ ಅಂಚಾನೆ ಜೋಕುಲೇನು ಬಿಡುದು ಅಂಗನವಾಡಿದ ಜೋಕುಲು ನಲಿಪುಣಗ ತೂಳೆಗೆ ನಿಕ್ಲು ಅಂಚಿ ಟೀಚರ್ ನಲ್ತೊಂದಿಪ್ಪು ಬುಡುಬುಜೇರು ಟೀಚರ್ನ ಇಳಿದು ಬಿಡುದು ಕೋಳಿ ಕೂಗಿ ತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದ ಹೆಚ್ಚು ಮಲಗಲೇನು ಚಂದ ಬಾ ಕಂದ ಬಾ ಬಾ ಕಂದ ಬಾ ಹಲ್ಲ ನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ಮಿಂದು ಊಟ ಮಾಡಿ ಶಾಲೆಗೆಂದು ಬಾ ಕಂದ ಬಾ ಬಾ ಕಂದ ಬಾ ರಾತ್ರಿ ದೇವ ಗಡ್ಡ ಬಿದ್ದು ಊಟ ಮಾಡಿ ನಿದ್ರಿಸಿದ್ದು ನಾಳೆ ತಿರುಗಿ ಬೇಗನೆದ್ದು ಬಾ ಕಂದ ಬಾ ಆ ಜೋಕ್ಲು ಎದ್ದು ಜೋಕದ ಮೈಂಡ್ ಅದು ಪೂರ ಕಲ್ಪಾದ ಟೀಚರ್ ಬಿಡ್ತೇರಿ ಬಾಳೆ ಇಲ್ಲಡೆ ಹತ್ತಂದು ಇಲ್ಲಡೆ ಬರ್ತದೆ ಅಪ್ಪಮ್ಮ ನೊಟ್ಟುಗಳು ಒಂದು ಟಿ ವಿ ತುನಾಗ ಟಿ ವಿಲೊಂಜಿ ಡ್ಯಾನ್ಸ್ ಬರೋದು ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ 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 ಮೋಡ ಚಂದ ಆಕಾಶ ನಾನಾದಿಲ್ಲ ಬಾಲ ಪೆಲ್ಲಿ ಪುಣಮ್ಮ ಇನಿ ಶಾಲೆದ ಟೀಚರ್ ಕಲ್ಪಣಕ ಹೃದಯ ಮೂಲಿ ಪುಣೆ ಪಡ್ತೀರಿ ನಲಿಪುಣ ಹೃದಯ ಮೂಲಿ ಫೋನ್ ಮಾಡ್ಬಿಡ್ಲೆ ಟೀಚರ್ಗೆ 94464844 ಫೋನ್ ಮಾಡ್ಬಿಡಿ ತಪ್ಪು ತಪ್ಪು ಮಾಡೋದು ಆತಸೋಕ ಪಡ್ತಾರೆ 2 ಪೀರಿಯಡ್ ಮನುಷ್ಯನಿಗೆ ಹೃದಯ ಒಂದೇ ಶ್ವಾಸಕೋಶ ಮಾತ್ರ 2 ಒಂದು ನಲಿಪುಣಾಳಿಗೆ 2 ಹೃದಯ ದೋಜೊಂದುಂಡು ಮುಟ್ಟು ಪೇಂಕ್ಲ 2 మీరు పంటారు బెల్లి ఇంచ పాడిన ఈడెగు పాడిన కారుకు పాడిన బెల్లింది వాళ్ళు బెల్లింది పూజ ఉందుళ్ళు ఇంకేప ముచ్చిగా పవర్ పడలేదు ఉల్టా 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 ఉల్టా
ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬಂಧುಗಳೇ, ಉತ್ತರ ಭಾರತದಲ್ಲಿ ಮದುಮಗಳನ್ನು ಕೊಂಡೋಗುವುದು ಪಲ್ಲಕ್ಕಿಯಲ್ಲಿ, ದಕ್ಷಿಣದಲ್ಲಿ ಹೆಣ ಕೊಂಡೋಗುವುದು ಚಟ್ಟದಲ್ಲಿ. ಚಟ್ಟ ಮತ್ತು ಪಲ್ಲಕ್ಕಿ ಎದುರೆದುರು ಬಂದು ಮಾತನಾಡಿಕೊಳ್ತದಂತೆ. ನನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನಿನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನನ್ನ ಮೇಲೆ ಸಹ ಹೂ ಹಾಕಿದ್ದಾರೆ, ನಿನ್ನ ಮೇಲೆ ಸಹ ಹೂ ಹಾಕಿದ್ದಾರೆ, ನನ್ನ ಜೊತೆಗಿದ್ದವರು ಅಳ್ತಾ ಇದ್ದಾರೆ, ನಿನ್ನ ಜೊತೆಗಿದ್ದವರು ಅಳ್ತಾ ಇದ್ದಾರೆ, ನಮಗೇನು ವ್ಯತ್ಯಾಸ ಇಲ್ಲ ಹೇಳುವಾಗ ಚಟ್ಟ ಪಲ್ಲಕ್ಕಿಯಲ್ಲಿ ಹೇಳ್ತದೆ, ಮೈ ಜಿಂದಗಿ ಸೇ ಜಾ ರಹಾ ಹೂ ತು ಜಿಂದಗಿ ಮೇ ಆ ರಹಿ ಹೂ. ಯಾನು ಜೀವನ ನಡೆದು ಬೋವೊಂದುಲ್ಲೆ ಈ ಜೀವನಗೂ ಬರೊಂದುಲ್ಲ, ಜೀವನಗೂ ಬರೊಂದು ಪುಣ ಜೋಕ್ಲೆ ನಮ್ಮ ಮಿತ್ತುಂತಾದು ಅರೆ ಬತ್ತಲೆ ಡ್ರೆಸ್ ಪಾಡ್ದು ಬೊಡ್ಚಾಂದನ ಪದ್ಯೊಳಗೆ ನಲಿಪಾದ ಕ್ಲಾಪ ಹಾಕಣಗ ನಮ್ಮ ಆಲೋಚನೆ ಮಲ್ಪಡು ಮೈಂಡ್ ದಾಖಲೆ ಅವನ್ನುಂಡು. ಇನ್ನಿತ್ತ ಕಾರ್ಯಕ್ರಮ ಮಾಡಿದ ಬೊಕ್ಕನ ಮಾಡ ಈತ ಬದಲಾವಣೆ ಮಾಡು. ಎನ್ನ ಮಗಲ್ ಸ್ಟೇಜ್ ಇಡೊಂಜಿ ಡ್ಯಾನ್ಸ್ ಮಲ್ತಲ್ಲಂದಾಂಡ ಆ ಡ್ಯಾನ್ಸ್ದ ಸಂಪ್ರದಾಯ, ಆ ಡ್ಯಾನ್ಸ್ದ ಸಾಹಿತ್ಯ, ಆ ಡ್ಯಾನ್ಸ್ದ ಆಲ್ನ ಸಾಧನೆ, ಆಲ್ ಪಾಡ್ನ ಡ್ರೆಸ್, ಐತ ಸಂಸ್ಕೃತಿ ಈತೇನು ತೂದು ಪ್ರೇಕ್ಷಕರು ಭರ್ಜರಿ ಚಪ್ಪಾಳೆ ಬಟ್ಟುದು ಡ್ಯಾನ್ಸ್ ಆದ ತಿರ್ತಜತ್ತು ನಡೆದು ಬೊಕ್ಕ ಆಲೆಲ್ಲ ಅಲ್ನ ಕುಟುಂಬದಕ್ಲೆಲ್ಲ ಗೌರವಡು ತೂಪುಣಂಚಿನ ಡ್ಯಾನ್ಸನ್ ಮಲ್ಪ ಬೆತ್ತಂದೆ ಅರ್ಧಂಬರ್ಧ ಡ್ರೆಸ್ ಪಾಡ್ದು ಬೊಡ್ಚಾಂದನ ಪದ್ಯೋಗಿ ಎನ್ನ ಮಗಲೆನ್ನ ಅಲಿಪಾದು ಅಂಗ ಪ್ರದರ್ಶನನೇ ಎನ್ನ ಸಾಂಸ್ಕೃತಿಕ ಪ್ರದರ್ಶನ ಅಂದ ಜೋಕ್ಲೆಗೆ ಗೊತ್ತಾಪು ಲೆಕ್ಕ ಮಲ್ತದು ಡ್ಯಾನ್ಸ್ ಆದ ತೀರ್ಥ ಜತ್ತು ನಡೆದ ಬಕ್ಕ ಫೋನ್ ನಂಬರ್ ದಕ್ಕದು ವಿಸಿಲ್ ಪಾಡ್ದು ಎನ್ನ ಮಗಲೆನ್ ಲೆಪ್ಪುಣಂಚಿನ ಡ್ಯಾನ್ಸ್ನ ಎನ್ನ ಇಲ್ಲದ ಜೋಕುಲ್ಡ ಮಲ್ಪಾವುಜಿ ಬಣ್ಪುಣ ತೀರ್ಮಾನಕ್ಕೆ ನಮ್ಮ ಏಪ ಬರ್ಪ ಆನಿ ನಮ್ಮ ಸಂಸ್ಕಾರವನ್ನು ನೋಡಿ. ನೀವು ಬೇಕಿದ್ರೆ ಇವತ್ತು ಕೆಲವು ಕಡೆ ಮಾಡುವಂಥ ಡ್ಯಾನ್ಸನ್ನು ನೋಡುವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅಪ್ಪ ಅಮ್ಮ ಬದುಕಿದ್ದಾರಾ ಸತ್ತಿದ್ದಾರಾ ಅಂತ ಹೇಳುವ ಡೌಟ್ ಬರ್ತದೆ. ನಮ್ಮ ದೇಹ ಇರುವುದು ಪ್ರದರ್ಶನಕ್ಕೆ ಅಲ್ಲ, ಸಂಸ್ಕೃತಿಯ ನಿದರ್ಶನಕ್ಕೆ ಅಂತ ಮಕ್ಕಳಿಗೆ ಮೊದಲು ಗೊತ್ತಾಗುತ್ತೆ. ಎಲ್ಲಿ ಕಲೆ ಇದೆ ಅಲ್ಲಿ ಕಲಹ ಇರಬಾರ್ದು. ಮೊನ್ನೆ ಚೂರಿ ಹಾಕಿದವನು ಕಲಾವಿದ, ಸತ್ತವಳು ಕಲಾವಿದೆ. ಹಾಗಾದ್ರೆ ಕಲೆ ಮನಸ್ಸನ್ನು ಅರಳಿಸಬೇಕಾ, ಮನಸ್ಸನ್ನು ಕೆರಳಿಸಬೇಕಾ? ಹಾಗಾಗಿ ನಾವು ಮುಂದಿನ ಜನರೇಷನ್ನ ಬಗ್ಗೆ ಕಲೆ ಸಂಸ್ಕೃತಿ ಅಂದರೆ ಏನು ಅಂತ ಮೊದಲೇ ಹೇಳಿಕೊಡ್ಬೇಕು. ಬರೀ ಸಿನಿಮಾ ಪಾಡುಗಳ ಹಿಂದೆಯೇ ಹೋದ್ರೆ ನಮ್ಮ ಮಕ್ಕಳ ಜೀವನ ಏನಾಗ್ತದೆ? ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ, ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ, ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನವೂ ಕಥೆಗಳಾಗಿ ಕಾಣುತ್ತಮ್ಮ, ಮನುಷ್ಯನಾಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ. ವಿಧಿಯಾಟ ಹುಡುಗಾಟ, ಹೆತ್ತವರೆದೆಯಲ್ಲಿ ಬೆಂಕಿಯ ಊಟ, ಚಂದಿರನಿಲ್ಲದ ಈ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡದ್ದು ಸುಳ್ಳು ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ ದೆಸೆಯಿಲ್ಲ, ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಅದಕ್ಕೆ ರಜೆ ಸಿಕ್ಕಿದಾಗ ಮಕ್ಕಳನ್ನು ಹಳ್ಳಿಯಲ್ಲಿ ನಮ್ಮ ಮೂಲ ಮನೆಗಳಿದ್ರೆ ಕಳಿಸಿ. ಇವತ್ತು ನೆಂಟರು ಇಷ್ಟರು ಅಂತ ಹೇಳುವಂಥದ್ದು ಮರೆತು ಹೋಗ್ಬಿಟ್ಟು, ನೆಂಟರು ಬರುವುದು ಇಷ್ಟ ಇಲ್ಲ ಕೆಲವರಿಗೆ. ಮೊನ್ನೆ ಒಂದು ಮನೆಗೆ ಫೋನ್ ಬಂತಂತೆ, 1ನೇ ತಾರೀಕಿಗೆ 12 ಜನ ಬರ್ತೇವೆ ನೆಂಟರು ಅಂತ. ಗಂಡ ಫೋನ್ ಆಫ್ ಮಾಡಿದ್ದು ಹೆಂಡತಿಗೆ ಹೇಳಿದ್ದು, ಅಂದ್ರೆ 12 ಜನ ಬರಪರಿಗೆ ಎಲ್ಲ ನೀ 1ನೇ ತಾರೀಕಿಗೆ ಒಂದು ಬರಡತ್ತು ಬಾಸೆಗೆಟ್ನಾಲು ಬ್ಯಾಂಕದ ಕಂತು ಕಟ್ಟದು 200 ರೂಪಾಯಿ ಕಿಸೆಟ್ಟಿಕ್ಕಿ ಬರಡು 12 ಜನ ಬರ್ಪಣಿ ಎರಡ ಕಾಸು ಇಜ್ಜಿ ಅದು ನೀನಡದಾಲ ಉಂಡ. ಯಾನು ಮುರನಿದ ಗರುಡಿದ ಜಾತ್ರೆಗೆ ಗೆಜ್ಜೆದೆತ್ತಿನ ಗೊತ್ತಿತ್ತಿದ್ದಿಲ್ಲ ಏಕಡೆ ಅನ್ಕೊಂಡೆ ಅಂದ್ರೆ ಅವಾಗ ಏನು ಲೋನ್ ಮಾಡ್ಕೊಡ, ಸ್ವಸಹಾಯ ಗುಂಪುಗಳು ಲೋನ್ ಮಾಡ್ಕೊಡ, ನನ್ನ ಬೋದು ಅರ್ಜಿ ಕೊರಡ ಬಿನ್ನೇರು ಬರುತ್ತಿದ್ದಾರೆ ಸಾಲ ಮಂಜೂರು ಮಾಡಿದ್ದು ಹೆಂಗ್ ಬಂದು ಮಾಡ್ಕೊಳ್ಳಿ. ಅದನ್ನು ಹೊಡೆದು ಬಂದಿರಿ ಇತ್ತೆ ಬತ್ತೇರ ಹಿಚ್ಚತ್ತ ಬಾಯಿ ಮುಚ್ಚುಕೊಳ್ಳಿ ನಾಯಿ ಬರಲ್ಲ ತೂಕ 25 ರೂಪಾಯಿ. ನಾನು ಲಿಂಬೆ ತೊಳಿಲ್ಲ ಕಾಳಿಲ್ಲ ಸಕ್ಕರೆ ಎಲ್ಲ ಕೊಡೋದು ದೀತಿ ಬಿನ್ನೇರು ಫಸ್ಟ್ ಬಸ್ಸಿಗೆ ಒಯ್ದಿವಿ. 16 ಜನ 1ನೇ ತಾರೀಕು ಕುಳ್ಳುದಾಂಡು ಸರ್ಬತ್ ರೆಡಿ ಆಂಡು ಸರ್ಬತ್ ಕೊರ್ಪುಣ ವಿಷಯಡು ಲಡಾಯಿ ಶುರುವಾಂಡು ಜೋರು ಹಾಕೊಂಡೆ ಕಂಡು ಬಡಿದಿನ ಕೆಪ್ಪೆ ಕುಂಜಿ ಚಾಟ ಅಲ್ಲ ನೀ ಹಾಕ್ಯಾರ ಬರ್ಪೆ ಪಣ್ಣದು ಚಾಪಾತಿ ಲಟಣಿಗೆ ಕೊಡೋದು ನಡು ನೆತ್ತಿ ಗುಂಜಿ ಠಣಿಯ ಮಾಡಿ ಬಿನ್ನೇರೆ ಕಾಣು ನಾನು ಐತೆ ಅಪ್ಪದ ಕಾವಲ್ಡೆ ಹಾಕಬೇರಿ ಇಂಕ್ಲಿ ಉಳ್ಳ ಹಿಡಿದು ಕುಕ್ಕರ್ ಸೇಮಾಯ್ದ ಮಣ್ಣೆ ಬಿಲ್ಲಿದಕ್ಕೆ ರಸರು ಮಾಡ್ತೀರಲ್ಲ ಇಂಕಲ್ಲ ಮಂಡೆ ಪುಟ ಉಂಡು ಹೊರ ಹೋಗಿ ಒಂಡೇರು 3/4 ಲೋಟ ಸರ್ಬತ್ತು ಬಂದು ಸೀದಾ
ಕಂದಣ್ಯಾಗ ಭಾರಿ ಖುಷಿ. 25 ರೂಪಾಯಿ ಸುಧಾರಣೆ. ಮಧ್ಯಾಹ್ನ ಉಂಟು ಬೇರು ಅಂಜಾವಿಗೆ ಏನು ಮಾಡೋದ್ರು ಬೊಡೆದಿನ ಸಮಾಧಾನ ಅನ್ಕೊಡೆ. ಈ ಕೆಲವಿಲ್ಲಲು ಆಂಜನಕ್ಳಿಗೆ ಪುನಃ ಮಲ್ಲ ಸಮಸ್ಯೆ ಬೊಡೆದಿನ ಸಮಾಧಾನ ಮೂಳಿತಿನಕ್ಲೇನು ಬುಡ್ದು ಅನ್ಕೊಂಡು ಈ ಕೆಲವು ದಕ್ಕಲನ ಬೊಡೆದಿ ಕೆಲವು ಬೊಡೆದಿಯಲ್ಲೇನ ಕೋಪ 1 ಗಂಟೆ ಜಪ್ಪು, ಕೆಲವು ಬೊಡೆದಿಯಲ್ಲೇನ ಕೋಪ ಅನ್ಲಿಮಿಟೆಡ್ ಬೇಸರು ಮಲ್ತೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಬೊಡೆದಿವಳ ಹಿಡಿದು ಈತಿನ ಎಲ್ಲಿಯ ಮುಂಚಿ 21 ಮೆಣಸು ತರುವೆ ಉರ್ಚಿ ಮತ್ತೆ ರಾಗ ಶುರು ಮಾಡ್ತಾರೆ. ಅಕಲ್ ಪೋಯಿ ಇರಬಲ್ಲ ಅಂದ್ ಇಂಚಿ ಬಲ್ಲ ಕೆಟ್ಟದುಕ ಅಜ್ಜಿ ಬೈದಿಲ್ಲ. ನಿಜವಾದಲ್ಲ ಬೇನೆ ಆತಲ್ಲ ಯಾಕನ ನಿಜವಾದಲ್ಲ ಬೇನೆ ಆತಲ್ಲ ಒಲ್ತುರ್ದು ಬೇನೆ ಅಂಟ ಪುನಃ ಶುಕ್ರವಾರ ತಿರ್ಗಾದ ಮಾಡ್ದಿದ್ಯಾ ಮಾತಾಡು ಯಾನಿರಿಗೆ ನೆತ್ತಿಗೆ ಲಟ್ಟಣಿಗೆ ತಾಗಕ ಬಣ್ಣಕ್ಕೆ ಬಡ್ಕಲಕ್ಕೇರಿತ್ತುಕ ನಿಜವಾದಲ್ಲ ಬೇನೆ ಆತನ ಬಣ್ಣಗ ಕಿಟಕಿಡೆ ಬಣ್ಕೊಂಡಾಗ ಉಂಟು ಎಂಕಲ್ ನಿಜವಾದಲ್ಲ ಪೋತು ಜಮೂಲ್ಯ ನೆಂಟ್ರ ಮನೆಗೆ ಕಳಿಸಿ ಚಿಕ್ಕಪ್ಪ ಯಾರೋ ದೊಡ್ಡಪ್ಪ ಯಾರೋ ಚಿಕ್ಕಮ್ಮ ಯಾರೋ ದೊಡ್ಡಮ್ಮ ಯಾರೋ. ಅದಕ್ಕೆ ನಮ್ಮ ತುಳುನಾಡಿನಲ್ಲಿರುವ ಆಚರಣೆಗಳಲ್ಲಿ ಕುಟುಂಬದವರು ಒಟ್ಟು ಸೇರಬೇಕು. ಯಾವ ಜ್ಯೋತಿಷ್ಯರಲ್ಲಿ ಹೋಗಿ ಪ್ರಶ್ನೆ ಕೇಳಿ, ಕುಟುಂಬ ಒಟ್ಟಾವಡು. ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಎಷ್ಟು ದೂರ ಬೇಕಿದ್ರೆ ಕೆಲಸಕ್ಕೆ ಹೋಗ್ಲಿ, ನಮ್ಮ ತುಳುನಾಡಿನವರು ವರ್ಷಕ್ಕೊಮ್ಮೆ ಮೂಲ ಸ್ಥಾನಕ್ಕೆ ಬಂದವ ಅಡ್ಡ ಬಿದ್ದು ಹರಕೆ ಹಾಕಲೇಬೇಕು. ಇದು ನಮ್ಮ ಹಿರಿಯರ ಮೂಲ ಕಲ್ಪನೆ. ವಾಟ್ಸಪ್ ಅಲ್ಲಿ ಗೂಳ್ಯ ಕಳಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಗೂಳ್ಯ ಕಳಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಆದರೆ ಇವತ್ತಿನ ಜನರೇಷನ್ ಹೇಗೆ ಹೋಗ್ತಾ ಉಂಟು, ನಮ್ಮ ವಿವಿಧ ಭಂಗಿಯ ಫೋಟೋಗಳನ್ನು ತೆಗೆದು ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿ ನನಗೆ 1,000 ಫಾಲೋವರ್ಸ್ ಇದ್ದಾರೆ, 2,000 ಫಾಲೋವರ್ಸ್ ಇದ್ದಾರೆ, 3,000 ಫಾಲೋವರ್ಸ್. ಫಾಲೋವರ್ಸ್ ಬೋರ್ಡ್ ಅಂಡ ಇನ್ಸ್ಟಾಗ್ರಾಮ್ ಬೋರ್ಡ, ಫಾಲೋವರ್ಸ್ ಬೋರ್ಡ್ ఉందంಡ ವಾಟ್ಸಾಪ್ ಬೋರ್ಡ. ಸೋಣ ತಿಂಗಳು ಒಂಜಿನಾಯಿ ಪೋಣಗ 8 ಫಾಲೋವರ್ಸ್. ಅಪಗ ನಂಗೆ ಹೆಚ್ಚಿನ ಫಾಲೋವರ್ಸ್ ಬೋರ್ಡು. ನಮ್ಮ ದೇಹದ ಸೌಂದರ್ಯನ್ನು ತೂದು ನಂಗೆ ಫಾಲೋವರ್ಸ್ ಬೊಡ್ಚಿ ಈ ಫಾಲೋವರ್ಸ್ ಇತ್ತದೆ ಇನ್ನು ಸಮಸ್ಯೆ ಏನೇ. ನಮ್ಮ ದೇಹದ ಸೌಂದರ್ಯನು ವಾಟ್ಸ್ಆಪ್ಗೆ ಪಾಡ್ದು ಐಕ್ ನಂಗೆ ಏತು ಫಾಲೋವರ್ಸ್ ಉಳ್ಳಿರು ಬಂಡ ನಮ್ದ ಸೌಂದರ್ಯನು ಈ ಅನುಭವಿಸಲ್ಲ ಅಂತ ಇಂಡೈರೆಕ್ಟ್ ಆಗಿ ಬಡ್ಲೆ ಕಾಣ್ತ ಇತ್ತು. ಇನ್ನೇನು ಕೆಲವು ಆಣುಲು ನಂಬುದು ಬೋಪುಣಿ, ಲಾಸ್ಟ್ಗೆ ಅಷ್ಟು ಹಾಕ್ಲು ನಾಲ್ಕು ಕೇಸ್ ಪಾಡ್ದು ಉಳಾಯಿ ಬೋಪುಣಿ, ಈ ಪೊಣ್ಣುಲೇನು ಸಂತ್ರಸ್ತೆ ಬಂಡದ ಪರಿಹಾರ ಬರ್ಪುಣಿ. ಇದು ನಮ್ಮ ಗ್ರಾಚಾರ, ಇದು ಐದು ಮಲ್ಲ ಗ್ರಾಚಾರ ಬೇತೆ ದುಂಬು ಬೋಪುಣಾತ ಬೋಪುಣಿ ನಮ್ಮ ಐಕ್ ಫಸ್ಟ್ ಡೇ ಜಾಗ್ರತೆ ಮಾಡ್ತಾ ನೋಡೋಣ. ನಿಕ್ಕಲ್ನ ಜೋಕಲ್ನ ಫ್ರೆಂಡ್ ಇರಂದು ಸುರೂಕುದೂಲಿ ಫ್ರೆಂಡ್ ಬಣ್ಪುಣ ಶಬ್ದಡು ಎಂಡ್ ಬಣ್ಪುಣ ಶಬ್ದಲ್ಲ. ಇನ್ನು ಫ್ರೆಂಡ್ಶಿಪ್ ಹಿಡ್ದಾದೆ ಕೆಲವು ಜೀವನ ಎಂಡ ಒಂದುಂಟು ಬಂದುಲೆ. ಪ್ರೀತಿ ಬಣ್ಪುಣಂಚಿನ ವಿಷಯ ನಮ್ಮ ಜೋಕುಲು ಸಾಧಿತ ತೊಂದುಲ್ಲ. ನನತ ಜೋಕ್ಲೆ ಗೊತ್ತಾವಡು ಪ್ರೀತಿ ಬಣ್ಪುಣ ವಿಷಯ ಆತ್ಮಹತ್ಯೆ ಮುಕ್ತಾಯ ಅವಡಾಯ್ನಂತ ಅಪ್ಪಮ್ಮನ ಕಣ್ಣನೀರು ಪಾಡ್ಪಾವಡಾಯ್ನಂತ. ಒಂದು ಮನೆಯಲ್ಲಿ ಒಂದು ಹುಡುಗಿ ಹುಟ್ಟಿದ್ರೆ ಬಡವರು ಸಾಲ ಸೂಲ ಮಾಡಿ ವರ್ಷಕ್ಕೊಂದೊಂದು ತೊಲೆ ಚಿನ್ನ ಮಾಡಿಸ್ತಾರೆ. ಯಾಕೆ? 20 ವರ್ಷ ಆಗುವಾಗ ನನ್ನ ಮಗಳನ್ನು ಒಳ್ಳೆ ವರನಿಗೆ ಸ್ವಜಾತಿಯ ಸಿಕ್ಕದಿದ್ರೆ ಅಟ್ಲೀಸ್ಟ್ ಸ್ವಧರ್ಮದ ವರನಿಗಾದ್ರೆ ಮದುವೆ ಮಾಡಿ ಕೊಡಬೇಕು, ನಾನು 100 ಜನರಿಗೆ ಊಟ ಹಾಕಬೇಕು. ಆ ಚಿನ್ನವನ್ನೂ ಹಿಡ್ಕೊಂಡು ಈ ವಾಟ್ಸ್ಆ್ಯಪ್ನವರ ಹಿಂದೆ ನಾವು ಓಡ್ಲಿಕ್ಕೆ ಶುರು ಮಾಡಿದ್ದೇವಲ್ಲ, ಫೇಸ್ಬುಕ್ಕಿನವರ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿದ್ದೇವಲ್ಲ, ಎಷ್ಟು ಸಮಯ ನಡೆದಿತ್ತು. ಅದಕ್ಕೆ ಮೊನ್ನೆ ಒಬ್ಬರು ಜಡ್ಜಿ ಕೇಳಿದ್ದು ನನ್ನಲ್ಲಿ, 1,000 ಮದುವೆಯಲ್ಲಿ 300 ಮದುವೆ ಒಂದು ತಿಂಗಳಲ್ಲಿ ಡೈವರ್ಸಿಗೆ ಬರ್ತಾ ಉಂಟು. ಯಾರ್ದು? ಚಂದ ಇದ್ದವರದು, ಹಣ ಇದ್ದವರದು, ಮಾರ್ಕಿದ್ದವರದು. ಎಲ್ಲಿಯವರೆಗೆ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ ಅಂತ ಮದುವೆ ಕಾಗದ ಪ್ರಿಂಟ್ ಆಗ್ತಾ ಇತ್ತಾ ಅಲ್ಲಿವರೆಗೆ ಈ ಸಮಸ್ಯೆ ಇರಲಿಲ್ಲ. ಯಾವಾಗ ಫೇಸ್ಬುಕ್ಕಿಗೆ ಮತ್ತು ಬ್ಯಾಂಕಿನ ಪಾಸ್ಬುಕ್ಕಿಗೆ ಮದುವೆ ಶುರುವಾಯಿತಾ ಆವತ್ತಿನಿಂದ ಇದು ಶುರುವಾಯಿತು.
ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕಮ್ಮ, ಚಿತ್ತದೊಳಗೆ ಅಕ್ಕರೆಯನ್ನು ಪಡೆಯಬೇಕಮ್ಮ. ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ, 10 ಮಂದಿ ಒಪ್ಪುವ ಹಾಗೆ ನುಡಿಯಬೇಕಮ್ಮ. ಕೊಟ್ಟು ಕೊಂಬೋ ನೆಂಟರಲ್ಲಿ ದ್ವೇಷ ಬೇಡಮ್ಮ, ಅಟ್ಟು ಉಂಬೋ ಕಾಲದಲ್ಲಿ ಆಟ ಬೇಡಮ್ಮ. ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ, ಒಟ್ಟು ಬಾಳುವ ಗಂಡನಲ್ಲಿ ಸಿಟ್ಟು ಬೇಡಮ್ಮ. ನೆರೆ ಹೊರೆಯವರಿಗೆ ನ್ಯಾಯವ ಹೇಳಬೇಡಮ್ಮ, ಗರ್ವ ಕೋಪ ಮತ್ಸರವನ್ನು ಮಾಡಬೇಡಮ್ಮ. ಪರರ ನಿಂದಿಪ ಹೆಣ್ಗಳೊಡನೆ ಸೇರಬೇಡಮ್ಮ, ಗುರು ಪುರಂದರ ವಿಠಲ ಸ್ಮರಣೆ ಮರೆಯಬೇಡಮ್ಮ. ಯಾವ ಹುಡುಗಿ ಎಂಗೇಜ್ಮೆಂಟ್ ಆದ್ಮೇಲೆ ಈ ಪದ್ಯ ಕೇಳಲಿಕ್ಕೆ ರೆಡಿ ಇದ್ದಾರೆ ಇವತ್ತು ಬ್ಯೂಟಿಷಿಯನ್ ಯಾರಾಗ್ಬೋದು, ಮದ್ರಂಗಿ ಇಲ್ಲಿವರೆಗೆ ಸಾಕ, ಆಮೇಲೆ ಮ್ಯಾಚಿಂಗ್ ಸಿಲೆಕ್ಷನ್ ಬೇಕದು ಮದುವೆ ಗಂಡಿಗೆ ಮಾಡದೆ ಯಾರಿಗೆ. ಆದರೆ ನಂತರದ ಹೊಂದಾಣಿಕೆ ಎಂಬುದು ಎಷ್ಟು ಮುಖ್ಯ. ಅದಕ್ಕೆ ನಮ್ಮ ತುಳುನಾಡಿನಲ್ಲಿ ಮೊದಲನ ಸಂಸ್ಕಾರದಲ್ಲಿ ಏನಿತ್ತು, ಎಲ್ಲ ಕಡೆ ಇತ್ತು, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂಶತಂ. ಒಪ್ಪಂದ ಆಗಿ ಆಯ್ತಲ್ಲಿ, ಬಾಂಡ್ ಪೇಪರ್ಗೆ ಸಿಗ್ನೇಚರ್ ಆಯ್ತು. ಮಾಂಗಲ್ಯಂ ತಂತು ನಾನೇನ, ಮಾಂಗಲ್ಯ ಕಟ್ತಾ ಇದ್ದೇನೆ ಯಾಕೆ, ಮಮ ಜೀವನ ಹೇತುನಾ, ನಾನು ಜೀವ ಇದ್ದೇನೆಂಬುದಕ್ಕೆ ಸಾಕ್ಷಿಯಾಗಿ ಕಟ್ಟುತ್ತಾ ಇದ್ದೇನೆ. ಕಂಠೇ ಬದ್ನಾಮಿ ಶುಭಗೆ, ನಿನ್ನ ಕುತ್ತಿಗೆಯಲ್ಲದು ಶೋಭಿಸ್ತಾ ಇರಬಹುದು. ಎಂಥ ಹಣಕಾಸಿನ ತೊಂದರೆ ಬಂದರೂ ಅದನ್ನು ಅಡವಿಡ್ಲಿಕ್ಕೆ ಹೋಗುವುದಿಲ್ಲ ಸೊಸೈಟಿಯಲ್ಲಿ. ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ, ನಾವಿಬ್ಬರು ಶರದಾಂಶತಂ, 100 ವರ್ಷ ಒಟ್ಟಿಗೆ ಬಾಳುವ. ವಿವಾಹ, ಒಟ್ಟಿಗೆ ನಡೆ. ಆದರೆ ಮಂತ್ರ ಹೇಳೋದು ಭಟ್ರು. ಈ ಕಟ್ಟುವಾಗ ನಮಗೆ ಅರ್ಜೆಂಟಲ್ಲಿ ಮಾಂಗಲ್ಯ ಕಂತುಣೆ ದಾಣೆ ನನ್ನ ಜೀವನ ಈತೇನ, ಮದುವೆಯ ಅದಕ್ಕೆ ಯಾರ್ದಾದ್ರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಗಂಡು ಮಕ್ಕಳಿದ್ರೆ ಮದುವೆಯ 1 ವಾರ ಮೊದಲು ಒಂದು ಒಳ್ಳೆ ಕೌನ್ಸಿಲಿಂಗ್ ಮಾಡ್ಬೇಕು ಅವನಿಗೆ.